sa re re mama pa pa re re mama pa pa ni ni mama pa pa ni ni sa sa ni da pa ma ga re pa 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 mama pa pa ma pa da ni da pa ma ga re ga sa re ma pa pa mama pa ma pa sa ni da pa ma ga re ga sa sa re ma ga re ma pa ni da pa ma pa ni sa re ma ga re sa ni da pa ma ga re pa pa mama pa ma pa da ni da pa ma ga re ga sa re ma pa mama pa ma pa sa ni da pa ma ga re ga sa ni sa re ma ga re ma pa ni da pa ma pa ni sa ತನ್ನ ಶೈಕ್ಷಣಿಕವಾದಂತಹ ಒಂದು ಹುದ್ದೆಯನ್ನು ಇಲ್ಲಿಗೆ ನಿಲ್ಲಿಸಬಾರದು, ಏನಾದರೂ ಮುಂದೆ ನಾವು ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀಯುತ ರಾಜೇಶ್ ಜೈನ್ರವನ್ನು ಸಂಪರ್ಕಿಸಿ ಇದೇ ಜೀನಿಯಸ್ ಕೋಚಿಂಗ್ ಸೆಂಟರನ್ನು ತಾನು ಪಡೆದುಕೊಂಡು ಕೇವಲ ಒಂದು ಬೆಳ್ತಂಗಡಿಯಲ್ಲಿ 8 ವಿದ್ಯಾರ್ಥಿಗಳ ಒಂದು ಸಹಯೋಗದೊಂದಿಗೆ ಆರಂಭಿಸಿದಂಥ ಈ ಜೀನಿಯಸ್ ಕೋಚಿಂಗ್ ಸೆಂಟರ್ ಇಂದು ಬೃಹದಾಕಾರವಾಗಿ ಬೆಳೆದಿದೆ. 2022ರಲ್ಲಿ ಜೀನಿಯಸ್ ಕೋಚಿಂಗ್ ಇನ್ನೊಂದು ಬ್ರ್ಯಾಂಚನ್ನು ಈ ಉಜಿರೆಯಲ್ಲಿ ಬ್ರದರ್ಸ್ ಕಾಂಪ್ಲೆಕ್ಸ್, ಇಲ್ಲೇ ಪಕ್ಕದಲ್ಲಿರುವಂಥ ಬ್ರದರ್ ಕಾಂಪ್ಲೆಕ್ಸ್ನಲ್ಲಿ ಆರಂಭಿಸಿ ಅಲ್ಲೂ ಕೂಡ ಕೇವಲ 12 ವಿದ್ಯಾರ್ಥಿಗಳೊಂದಿಗೆ ಆರಂಭಿಸಿದಂಥ ಈ ಸಂಸ್ಥೆ ಇಂದು ಸಾಧಾರಣ 230 ವಿದ್ಯಾರ್ಥಿಗಳನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ನಿಜವಾಗಲೂ ಕೂಡ ಹೆಮ್ಮೆ ಆಗ್ತಾ ಇದೆ. ಈ ವಿದ್ಯಾಸಂಸ್ಥೆಯ ಕೋಚಿಂಗ್ ಸೆಂಟರ್ನಲ್ಲಿ ಈಗಾಗಲೇ 2 ಕೋಚಿಂಗ್ ಸೆಂಟರ್ನ ಬಿಟ್ಟು SDM ರೆಸಿಡೆನ್ಷಿಯಲ್ ಕಾಲೇಜಿನ ಔಟ್ಸೋರ್ಸಿಂಗನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ. 2023ರಿಂದ ಇಲ್ಲಿ CET, ನೀಟ್ ಅಥವಾ JEE ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತಾಸೆಯಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ನೆಲ್ಯಾಡಿಯಲ್ಲಿ ಇರುವಂತಹ ಬೆತಣಿ PU ಕಾಲೇಜ್ನಲ್ಲೂ ಕೂಡ ಇದೇ ತರಬೇತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಗುರುದೇವ PU ಕಾಲೇಜ್, ಹಾಗೆ ಮೈಸೂರು SI ಮ್ಯಾಂಗ್ಳೂರ್ ನೀಟ್ ಅಕಾಡೆಮಿ, ಇಲ್ಲಿ ಕೂಡ ಉಪನ್ಯಾಸಕರಿಗೆ ಕೆಲವೊಂದು ಮಾರ್ಗದರ್ಶನ ನೀಡುವ ಮೂಲಕ ಉತ್ತಮವಾದಂಥ ಕಾರ್ಯಕ್ರಮವನ್ನು ಈ ಜೀನಿಯಸ್ ಕೋಚಿಂಗ್ ಸೆಂಟರ್ ಮುಖಾಂತರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಯಶಸ್ವಿಯಾಗಿ ನಡೆಸ್ತಾ ಇದ್ದಂಥ ಜೀನಿಯಸ್ ಕೋಚಿಂಗ್ ಸೆಂಟರ್ ಬ್ರದರ್ ಕಾಂಪ್ಲೆಕ್ಸ್ನಿಂದ ಈ ಕಾಂಪ್ಲೆಕ್ಸ್ಗೆ ನಾವು ಒಂದು ಉತ್ತಮವಾದ ಅಡಿಪಾಯವನ್ನು ಹಾಕಿ ಇಲ್ಲಿ ಆರಂಭಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಉತ್ತಮವಾಗಿ ಆರಂಭವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ, ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲರನ್ನು ಕೂಡ ನಾನು ಸ್ವಾಗತಿಸುತ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ವೀರು ಶೆಟ್ಟಿಯವರು, ಕಾವಂದರ ಆಪ್ತ ಸಹಾಯಕರು ವೀರು ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಹಾಗೆ SDM PU ಕಾಲೇಜ್ನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶ್ರೀಯುತ ಪ್ರಮೋದ್ ಕುಮಾರ್ B ಅವರು ಕೂಡ ವೇದಿಕೆ ಬರಬೇಕು. ಹಾಗೆ SDM ರೆಸಿಡೆನ್ಷಿಯಲ್ PU ಕಾಲೇಜ್ನ ಪ್ರಿನ್ಸಿಪಾಲ್ ಆಗಿರ್ತಂಥ ಶ್ರೀಯುತ ಸುನಿಲ್ ಪಂಡಿತ್ ಅವರು ವೇದಿಕೆಗೆ ಆಗಮಿಸಬೇಕು. ಬೆಳ್ತಂಗಡಿಯ ನ್ಯಾಯವಾದಿ ಆಗಿರ್ತಕ್ಕಂಥ ರತ್ನವರ್ಮ ಬುಣ್ಣು ಅವರು, ಹಾಗೆ ಸಾನ್ನಿಧ್ಯ RKD ಈ ಜೀನಿಯಸ್ ಕೋಚಿಂಗ್ ಸೆಂಟರ್ನ ಒಂದು ಬಿಲ್ಡಿಂಗ್ನ ಓನರ್ ಆಗಿರ್ತಕ್ಕಂಥ ಶ್ರೀಯುತ ಸದಾಶಿವರಾವ್ ಇವರು ಕೂಡ ವೇದಿಕೆ ಆಗಬೇಕು. ಹಾಗೆ ಶ್ರೀಯುತ ರಾಜೇಶ್ ಜೈನ್, ಈ ಜೀನಿಯಸ್ ಕೋಚಿಂಗ್ ಎನ್ನುವಂಥ ಒಂದು ಸೆಂಟರನ್ನು ಸ್ವಸ್ತಿಕರವರಿಗೆ ಮಾರ್ಗದರ್ಶನ ನೀಡುವಂಥ ರಾಜೇಶ್ ಅವರು ವೇದಿಕೆ ಆಗಬೇಕು. ಹಾಗೆ ಈ ಜೀನಿಯಸ್ ಕೋಚಿಂಗ್ನ ನಿರ್ದೇಶಕಿ ಆಗಿದ್ದಂಥ ಸ್ವಸ್ತಿಕ್ ಜೈನ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿಗಳಿಗೆಲ್ಲ ಸ್ವಾಗತ ಕೋರ್ತಾ ಪ್ರಾರ್ಥನೆಯ ಮೂಲಕ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ಸಾನ್ವಿಯವರು ಪ್ರಾರ್ಥನೆ ನಡೆಸ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗಣಪತಿಂ महागणपतिं मनसा स्मरामि महागणपतिं मनसा स्मरामि महागणपतिं
गणपतिं मनसा स्मरामि वसिष्ठवामदेवादिवन्दितमहागणपतिम् महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिम् ಕುಮಾರಿ ಸಾನ್ವಿ ಅವರಿಗೆ ಗಣಪತಿಯ ಸ್ತುತಿಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮದ ಈ ಸಂಸ್ಥೆಯ ರೂವಾರಿ ಶ್ರೀಮತಿ ಸ್ವಸ್ತಿಕಾ ಜೈನ್ ಇವರಿಗೆ ಹಲವಾರು ಜನ ಬೆನ್ನೆಲುಬಾಗಿ ನಿಂತವರಿದ್ದಾರೆ. ಈ ಸಂಸ್ಥೆಯನ್ನು ಆರಂಭಿಸುವಾಗ ಅನೇಕ ಸವಾಲುಗಳಿದ್ದವು. ಕೊರೋನಾ ಸಂದರ್ಭದಲ್ಲಿ ಬಹುಶಃ ಯಾವುದೇ ಒಂದು ಬಿಸ್ನೆಸ್ ಅಥವಾ ಯಾವುದೇ ವ್ಯಾಪಾರ ಆಗಲಿ ಏನೇ ಒಂದು ಆರಂಭಿಸಬೇಕಾದ್ರೂ ಕೂಡ 100 ಬಾರಿ ಯೋಚನೆ ಮಾಡುವಂತಹ ಸಂದರ್ಭ. ಯಾಕಂತ ಹೇಳಿದರೆ ಆ ಸಂದರ್ಭವೇ ಹಾಗಿತ್ತು. ಜನ ಎಲ್ಲೂ ಕೂಡ ತಿರುಗಾಡುವಂತಿಲ್ಲ, ಯಾವುದೇ ವ್ಯಾಪಾರ ಮಾಡುವಂತಿಲ್ಲ, ಒಬ್ಬರನ್ನೊಬ್ಬರು ಮೀಟ್ ಮಾಡೋ ಹಾಗಿಲ್ಲ, ಎಲ್ಲ ತೊಂದರೆ ಇರುವಂತಹ ಸಂದರ್ಭದಲ್ಲೂ ಕೂಡ 2021ರಲ್ಲಿ ಏನೋ ಒಂದು ಸಾಹಸಕ್ಕೆ ಕೈ ಹಾಕಿ ಈ ಜೀನಿಯಸ್ ಕೋಚಿಂಗ್ ಸೆಂಟರ್ ಎನ್ನುವುದನ್ನು ಬೆಳ್ತಂಗಡಿಯಲ್ಲಿ ಸ್ಥಾಪಿಸಿ ನಂತರ ಅನೇಕ ಸವಾಲುಗಳನ್ನು ಎದುರಿಸಿ, ಬಹುಶಃ ಒಂದು ಸಂಸಾರಸ್ಥೆಯಾಗಿ ನಾನು ನನ್ನ ಧರ್ಮಪತಿಯನ್ನು ಹೊಗಳುವಂತೆ ಯಾರು ತಿಳ್ಕೊಳ್ಬಾರ್ದು, ಅದರಿಂದ ನಾನು ಮುಜುಗರನೂ ಪಡೋದಿಲ್ಲ. ಯಾಕಂತ ಹೇಳಿದರೆ ಒಂದು 2019ರಿಂದ ಮಗಳ ಜನನ ಆದ ನಂತರ ಅವಳು ಒಬ್ಬಳೇ ಎಲ್ಲ ಒಂದು ಸಂಸಾರದ ಜೋಡಿಯನ್ನು ಸಾಗಿಸೋದಾಗಲಿ, ತನ್ನ ವೈಯಕ್ತಿಕವಾಗಿ ಏನೆಲ್ಲ ಆಗಬೇಕೋ ಶೈಕ್ಷಣಿಕವಾಗಿ ಮುಂದುವರಿಯುವುದಾಗಲಿ, ಹಾಗೆ ಸುಮಾರು 50-60 ಕಿಲೋಮೀಟರ್ ದಿನಾಲು ಪ್ರಯಾಣವನ್ನು ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ, ಸಂಜೆ ಹೋಗಿ ಎಷ್ಟೇ ಆಯಾಸವಾಗಿದ್ದರೂ ಕೂಡ ಮಗಳಿಗೆ ಓದುವುದನ್ನು ಪಾಠ ಹೇಳಿಕೊಡುವುದನ್ನು ನಿಲ್ಲಿಸದೆ ಅನೇಕ ಸವಾಲುಗಳನ್ನು ಎದುರಿಸಿ ಇಂದು ಒಂದು 250 ಮಕ್ಕಳನ್ನು ಒಂದು ಸಮಾಜದಲ್ಲಿ ಉತ್ತಮವಾದಂಥ ಸಮಾಜದಲ್ಲಿ ಎಲ್ಲರೂ ಗುರುತಿಸುವ ಹಾಗೆ ಮಾಡಬೇಕು ಅನ್ನುವಂಥ ಒಂದು ಛಲವನ್ನು ಕೊಟ್ಟಿರ್ತಕ್ಕಂಥ ಸ್ವಸ್ತಿಕಾ ಜೈನ್ ಇವರ ಸಾಧನೆಯನ್ನು ನಾವು ಒಂದ್ಸಲ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸಬೇಕು. ಆಗಮಿಸಿದಂಥ ಎಲ್ಲ ಗೆಸ್ಟ್ಗಳನ್ನು ಹಾಗೆ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಈ ನಿರ್ದೇಶಕಿಯಾದಂಥ ಸ್ವಸ್ತಿಕಾ ಜೈನ್ ಅವರನ್ನು ಕರೀತಾ ಇದ್ದೇನೆ. ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನ ಸ್ವಾಮಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಗ್ರ್ಯಾಜುಯೇಷನ್ ಆಗಿರುವಂಥದ್ದು 2009ರಲ್ಲಿ. ಅಷ್ಟೊತ್ತಿಗಾಗಲೇ ನನ್ನ ಬ್ರದರ್ ರಾಜೇಶ್ ಜೈನ್ ಅವರು ಬೆಳ್ತಂಗಡಿಯಲ್ಲಿ ಜೀನಿಯಸ್ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಶುರು ಮಾಡಿದರು. ನಾನಾಗ ಯಾವುದೋ ಒಂದು ಕಾಲೇಜಲ್ಲಿ ವೃತ್ತಿಗೆ ಆಲ್ರೆಡಿ ಸೇರಿ ಆಗಿತ್ತು. ಆನಂತರ ಮದುವೆ ಅಂತ ಹೇಳಿ ಇಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿ ವಾಪಸ್ಸು 2018ಕ್ಕೆ
ನಮ್ಮ ತವರೂರಿಗೆ ಬಂದೆ. 2019ರಲ್ಲಿ ಮಗಳ ಜನನ, 2020ರಲ್ಲಿ ಕೊರೋನಾ ಶುರುವಾಯಿತು. ಕೊರೋನಾ ಶುರುವಾದ ನಂತರ ವಾಪಸ್ ಬೆಂಗಳೂರಿಗೆ ಹೋಗುವುದಾ ಬೇಡವಾ ಅನ್ನುವಂತಹ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಏನಪ್ಪ ಮಾಡೋದು ಇಲ್ಲಿ ಕೂತ್ಕೊಂಡು ಅಂತ ಹೇಳಿ, ಇಲ್ಲ ಬೆಂಗಳೂರಿಗೆ ಹೋದ್ರೂ ಏನಪ್ಪ ಮಾಡೋದಲ್ಲಿ ಅಂತ ಹೇಳಿ. ಸೊ ಅಷ್ಟೊತ್ತಿಗಾಗಲಿ ನಾನೊಂದು ಫಂಕ್ಷನ್ ಅಟೆಂಡ್ ಆಗಬೇಕಾದ್ರೆ ರಾಜೇಶ್ ಜೈನ್ ಅವರನ್ನು ಮೀಟ್ ಆದೆ. ಅವರು ಆ್ಯಕ್ಚುಲಿ 2009ರಲ್ಲಿ ಶುರು ಮಾಡಿದರು. 2018ರಷ್ಟೊತ್ತಿಗೆ ಅವರು ಇನ್ನೂ ಒಂದಷ್ಟು ಸಾಧನೆ ಮಾಡುವ ಅಂತ ಹೇಳಿ ಬೆಳ್ತಂಗಡಿ ಜೀನಿಯಸ್ ಕೋಚಿಂಗ್ ಸೆಂಟರು ಒಂದು ತಕ್ಕ ಮಟ್ಟಿಗೆ ನಡೆಸಿಕೊಂಡು ಹೋಗಿ 2019ಕ್ಕೆ ಕೊರೋನಾ ಶುರುವಾಗುವಷ್ಟೊತ್ತಿಗೆ ಮತ್ತೆ ನಾವು ಕ್ಲೋಸ್ ಮಾಡಿದರು ಅವರು. ಯಾಕಂತ ಹೇಳಿದ್ರೆ ಶಾಲಾ ಕಾಲೇಜುಗಳನ್ನು ಆ ಟೈಮಲ್ಲಿ ಬಂದ್ ಮಾಡಲಾಗಿತ್ತು. ಸೊ ಟ್ಯೂಷನ್ ಸೆಂಟರು ಕ್ಲೋಸ್ ಆಯಿತು. ಸೊ 2020ರಷ್ಟೊತ್ತಿಗಾಗುವಾಗಲೇ ನಾವು ಅದೇ ಫಂಕ್ಷನಲ್ಲಿ ಮೀಟ್ ಆಗುವಾಗ, ಅಣ್ಣ ನಾನಿನ್ನೊಂದು ನಿಮ್ಮ ಕೋಚಿಂಗ್ ಸೆಂಟ್ರನ್ನು ನಾನಿನ್ನು ಕಂಟಿನ್ಯೂ ಮಾಡಲಾ ಅಂತ ಕೇಳಿದೆ. ಅದೇ ಬ್ರ್ಯಾಂಡಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ, ಏನು ಹೆಸರಿಗೆ ಧಕ್ಕೆ ತರದಾಗೆ ನಾನು ಮಾಡ್ತೇನೆ, 100% ಮಾಡಿ ತೋರಿಸ್ತೇನೆ ಅಂತ ಹೇಳಿ ಆ ದಿನಗಳಲ್ಲಿ ಕೇಳಿಕೊಂಡಾಗ, ಸರಿ ನಿನಗೇನಾದರೂ ಮಾರ್ಗದರ್ಶನ ಬೇಕು ಅಂತ ಹೇಳಿದರೆ ಓವರ್ ದ ಫೋನ್ ನಾನು ನಿನಗೆ ಆನ್ ಟೈಮ್ ಡೈರೆಕ್ಷನ್ಸ್ ಕೊಡ್ತಾ ಹೋಗ್ತೇನೆ, ಅದೇ ರೀತಿಯಲ್ಲಿ ನೀನು ಮಾಡು ಅಂತ ಹೇಳಿ 2019ರಿಂದ 20ರವರೆಗೆ ನಾವು ಕೋಚಿಂಗ್ ಸೆಂಟ್ರನ್ನು ಕ್ಲೋಸೇ ಮಾಡಿದ್ವಿ. ಯಾಕಂತ ಹೇಳಿದರೆ ಕೊರೋನಾ ಟೈಮ್ ಅಂತ. 2021ಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೊರೋನಾ ಎಲ್ಲ ಕ್ಲೋಸ್ ಆಗಿ ಓಪನಿಂಗ್ ಆಯಿತು. 8 ಮಕ್ಕಳು, ತುಂಬ ಚಾಲೆಂಜಸ್. ಆ ಟೈಮಲ್ಲಿ 2-3 ವರ್ಷ ಪೇರೆಂಟ್ಸಿಗೆ ಟ್ಯೂಷನ್ ಅನ್ನುವಂಥದ್ದೇ ಮರ್ತೋಗಿತ್ತು, ಶಾಲೆನೇ ಮರ್ತೋಗಿತ್ತು, ಟ್ಯೂಷನ್ ಅನ್ನುವಂಥದ್ದು ಕಂಪ್ಲೀಟಾಗಿ ಮರ್ತೇ ಹೋಗಿತ್ತು. ಆದರೂ ನೋಡುವ ಪ್ರಯತ್ನ ಪಡುವ ಅಂತ ಹೇಳಿ 2021ರಲ್ಲಿ ಶುರು ಮಾಡಿರುವಂಥದ್ದು ಬೆಳ್ತಂಗಡಿಯಲ್ಲಿ. 2021 ಎಂಡ್ ಆಗುವಷ್ಟೊತ್ತಿಗೆ ನನಗೊಂದು ಆಸೆ ಆಯಿತು. ಏನು ಅಂತ ಹೇಳಿ, ಉಜಿರೆಯಲ್ಲಿ ಒಂದು ಬ್ರಾಂಚ್ ಮಾಡಿದರೆ ಹೇಗೆ ಅಂತ ಹೇಳಿ ಸವಾಲುಗಳನ್ನು ಎದುರು ಹಾಕ್ಕೊಂಡು ಮಾಡುವ ಅಂತ ಹೇಳಿ ಆ್ಯಕ್ಚುಲಿ ಬಂದಿರುವಂಥದ್ದು ಒಂದು PUCಯಲ್ಲಿ CET NEET ಕ್ಲಾಸ್ಗಳನ್ನು ಮಾಡುವ, ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ತರಿಸಿ ಮುಂದೆ ಏನಾದರೂ ಮಾಡುವ ಅಂತ ಹೇಳಿ. ಸೊ 2021ರಲ್ಲಿ ಇಲ್ಲಿ ಬ್ರದರ್ಸ್ ಕಾಂಪ್ಲೆಕ್ಸಿಗೆ ಬಂದು, ಇಲ್ಲೇ ಹತ್ತಿರದಲ್ಲಿರುವಂತಹ ಕಾಂಪ್ಲೆಕ್ಸ್, ಅಲ್ಲಿ ಬಂದು ಬರೀ 12 ಮಕ್ಕಳಿಗೆ ವೀಕೆಂಡ್ ಬ್ಯಾಚ್, ಶನಿವಾರ ಭಾನುವಾರ ಮಾತ್ರ ವೀಕೆಂಡ್ ಬ್ಯಾಚ್ಗಳನ್ನು 2021ರಲ್ಲಿ ಸೆಪ್ಟೆಂಬರ್ ಮೇಲೆ ಶುರು ಮಾಡಿರುವಂಥದ್ದು. 2022ರಲ್ಲಿ 12 ಮಕ್ಕಳಿದ್ದದ್ದು ಸಾಧಾರಣ 80 ಮಕ್ಕಳಿಗೆ. ಅಷ್ಟೊತ್ತಿಗಾಗಲೇ ಆ್ಯಕ್ಚುಲಿ ಬಂದಿರುವಂಥದ್ದು ನಾನು PUCಯ ಥಾಟ್ ಇಟ್ಕೊಂಡು. ಸೊ ಆ PUCಯಲ್ಲಿರುವಂತಹ ವಿದ್ಯಾರ್ಥಿಗಳ ತಮ್ಮಂದರು ತಂಗಿಯಂದಿರು ಅದರ ಲೋಯರ್ ಕ್ಲಾಸಲ್ಲಿ ಇದ್ದರು. ಈ ಪೇರೆಂಟ್ಸ್ ಏನು ಮಾಡಿದರು, ಮೇಡಮ್ ಒಂದು ಟ್ಯೂಷನ್ ಶುರು ಮಾಡಿ ನೋಡುವ ಅಂತ ಹೇಳಿದರು. ಸರಿ ಆಯಿತು, ಅದಕ್ಕೂ ಒಂದು ಕೈ ಹಾಕುವ ಅಂತ ಹೇಳಿ ಅದನ್ನು ಒಂದು ಶುರು ಮಾಡಿ ನೋಡಿದ್ದು. 2022ರಲ್ಲಿ ಎಂಡ್ ಆಗುವಷ್ಟೊತ್ತಿಗೆ ಶುರು ಮಾಡಿರುವಂಥದ್ದು 5 ಮಗು ಹೈಸ್ಕೂಲಲ್ಲಿ. ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. 5 ಮಗುವಿಂದ ಹೈಸ್ಕೂಲ್ ಸೆಕ್ಷನ್ ಶುರು ಮಾಡಿರುವಂಥದ್ದು, 12 ಮಗು PUC ಸೆಕ್ಷನಿಂದ ಶುರುವಾಗಿ ಇವತ್ತಿಗೆ 2026ಕ್ಕೆ ಖುಷಿಯ ಸಂಗತಿ ಏನು ಅಂತ ಹೇಳಿದರೆ 250 ಮಕ್ಕಳಿಲ್ಲಿ ಓದ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷವೂ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಆ್ಯಕ್ಚುಲಿ ಅದು ನಮ್ಮ ಪಾಲು ಸ್ವಲ್ಪ, ಕಾಲೇಜಿನವರ ಸ್ಕೂಲ್ ಪಾಲು ಜಾಸ್ತಿ ಇರ್ತದೆ. ಯಾಕೆಂತ ಹೇಳಿದರೆ ನಾವಿಲ್ಲಿ ಹೈಸ್ಕೂಲಲ್ಲಿ ಟೀಚ್ ಮಾಡುವಂಥದ್ದು ಮ್ಯಾಥ್ಸ್ ಸೈನ್ಸ್ ಮಾತ್ರ. PUCಗೆ ಸ್ವಲ್ಪ ಕಾಂಪಿಟೇಟಿವ್ ಪಾರ್ಟ್, ಸ್ವಲ್ಪ ಥಿಯರಿ ಪಾರ್ಟ್ ಅಂತ ಹೇಳಿಕೊಡ್ತೇವೆ. ಅವರ ಪಾರ್ಟೇ ಜಾಸ್ತಿ. ಆದರೂ ನಮ್ಮದೊಂದು ಅಳಿಲು ಸೇವೆ ಮಾಡಿದ್ದೇವೆ ಅನ್ನುವಂಥದ್ದು ಏನೋ ಒಂದು ಖುಷಿ. ಹಾಗೆ 2024-25ರಲ್ಲಿ ಲಾಸ್ಟ್ ಇಯರ್ ರಿಸಲ್ಟ್ PUCಯಲ್ಲಿ ಸ್ಟೇಟಿಗೆ 4th ರ್ಯಾಂಕ್, 10th 625ಕ್ಕೆ 620 ಅಂಕಗಳನ್ನು ನಮ್ಮ ಸ್ಟೂಡೆಂಟ್ ತಗೊಂಡಿರ್ತಾರೆ. ಸೊ ಈ ವರ್ಷವೂ ಅಂತಹ ರಿಸಲ್ಟಿನ ಎಕ್ಸ್ಪೆಕ್ಟೇಷನ್ ಒಂದಷ್ಟು ಮಕ್ಕಳಿಂದ ನಾವು ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೇವೆ. ಆ ಎಕ್ಸ್ಪೆಕ್ಟೇಷನನ್ನು ನಮ್ಮ ಸ್ಟೂಡೆಂಟ್ಸ್ ರೀಚ್ ಮಾಡ್ತಾರೆ ಅನ್ನುವಂತಹ ಒಂದು ಆಸೆಯಲ್ಲಿದ್ದೇನೆ ನಾನು.
ಹಾಗೆ ಈ ಕಳೆದ 5 ವರ್ಷಗಳಿಂದ ನಾವು ಬ್ರದರ್ಸ್ ಕಾಂಪ್ಲೆಕ್ಸಲ್ಲಿ ಇದ್ವಿ. ಒಂದು ನಿಮಿಷ. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಬಿಲ್ಡಿಂಗ್ ಮಾಲಕರಾದ ಸದಾಶಿವ ಸರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಆಸೀನರಾಗಿ. ಇಂದಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಧರ್ಮಸ್ಥಳದ ಶ್ರೀ ಡಾಕ್ಟರ್ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಕಾರ್ಯದರ್ಶಿಗಳಾಗಿರುವಂತಹ ವೀರು ಶೆಟ್ಟಿಯವರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಯುವರಾಜ್ ಜೈನ್ ನಾರಾವಿ ಇವರು ಗುಲಾಬಿಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ PU ಕಾಲೇಜ್ ಅಲ್ಲಿಯ ಪ್ರಾಂಶುಪಾಲರಾಗಿರುವಂತಹ ಪ್ರಮೋದ್ ಕುಮಾರ್ B ಅವರು, ಇವರಿಗೆ ಶ್ರೀಯುತ ಪ್ರಕಾಶ್ ಜೈನ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿ SDM ರೆಸಿಡೆನ್ಷಿಯಲ್ PU ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಸುನಿಲ್ ಪಂಡಿತ್ ಸರ್ ಇವರು, ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಕುಮಾರಿ ಮೇಘನ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನೋರ್ವ ಅತಿಥಿ ಬೆಳ್ತಂಗಡಿಯ ಖ್ಯಾತ ವಕೀಲರಾದ ಶ್ರೀ ರತ್ನವರ್ಮ ಬೊಣ್ಣು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಮ್ಯಾ ಮೇಡಮ್ ಇವರು ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮ ಜೀನಿಯಸ್ ಕೋಚಿಂಗ್ ಸೆಂಟರ್ನ ಫೌಂಡರ್ ಶ್ರೀ ರಾಜೇಶ್ ಜೈನ್, ಇವರಿಗೆ ಕೀರ್ತಿ ಮೇಡಮ್ ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ಅತಿಥಿಗಳು ನಮ್ಮ ಬಿಲ್ಡಿಂಗ್ ಮಾಲಕರಾದ ಉದ್ಯಮಿಗಳು ಶ್ರೀ ಸದಾಶಿವರಾವ್, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀವಿದ್ಯಾ ಮೇಡಮ್ ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಹೇಳಿಕೊಡ್ತೇನೆ. ಹಾಗೆ ಈ ಸಭೆಗೆ ಆಗಮಿಸಿರುವಂತಹ ಹೆತ್ತವರು, ಮಾಧ್ಯಮ ಮಿತ್ರರು, ಹಾಗೆ
ಹಿರಿಯರು ಇದ್ದೀರಿ. ಅದರಲ್ಲೂ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದರೆ ನಮ್ಮ ಪ್ರಿಯ ವಿದ್ಯಾರ್ಥಿಗಳು ಯಾವಾಗಲೂ ಕೇಳಿಕೊಂಡು, ಮೇಡಮ್ ಇನಾಗ್ರೇಷನ್ ಫಂಕ್ಷನ್ ಯಾವಾಗ, ನಮಗೆ ಸ್ವೀಟ್ಸ್ ಇಲ್ವಾ, ನಮಗೆ ತಿಂಡಿ ಇಲ್ವಾ ಅಂತ ಹೇಳಿ. ಸೊ ಅವರಿಗೆ ನಾನು ಒಂದು ಸ್ಪೆಷಲ್ ವೆಲ್ಕಮನ್ನು ಹೇಳ್ತಾ ಇದ್ದೇನೆ. ಜ್ಯೋತಿರ್ಗಮಯ ಎನ್ನುವಂಥ ಹಾಗೆ ಕತ್ತಲಿನಿಂದ ಬೆಳಕಿನಡೆಗೆ ನಾವೆಲ್ಲರೂ ಸಾಗಬೇಕು. ಬಹುಶಃ ನಾವು ರಿಪೀಟೆಡ್ಲಿ ಹೇಳಿದ ಹಾಗೆ ಕೊರೋನಾ ಕಾಲ ಅಂತ ಹೇಳಿದರೆ ಒಂದು ಕತ್ತಲು ಆವರಿಸಿತ್ತು, ಜಗತ್ತಿನೆಲ್ಲೆಡೆ ಕತ್ತಲು ಆವರಿಸಿತ್ತು. ಆ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿ ಒಂದು ಬೆಳಕಿನೆಡೆಗೆ ನಾವು ಈ ಸಂಸ್ಥೆಯನ್ನು ಮುನ್ನಡೆಸಿದ್ದೇವೆ, ಯಶಸ್ವಿಯಾಗಿ ಮುನ್ನಡೆಸಿದ್ದಂತೆ ಹೇಳಲಿಕ್ಕೆ ಹೆಮ್ಮೆಯನ್ನು ಪಡುತ್ತಾ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಶ್ರೀಯುತ ವೀರು ಶೆಟ್ಟಿ ಹಾಗೆ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತಗಳಲ್ಲಿ ರನ್ಮನ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. शुभं गुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषा प्रभुरव्ययः ओ दीपब्रह्मरूपस्त्वं ज्योतिषा प्रभुरव्ययः आरोग्यं देहि पुत्रांश मतिं स्वच्छामि मे सदा रवेरस्तं समारभ्य ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇವೆ. ಈ ಜ್ಯೋತಿ ಪ್ರಜ್ವಲಿಸಿದಂತೆ ಈ ನಮ್ಮ ಜೀನಿಯಸ್ ಕೋಚಿಂಗ್ ಸೆಂಟರ್ ಅನ್ನೋದು ಕೂಡ ಹಲವಾರು ವರ್ಷಗಳ ಕಾಲ ಹೀಗೆ ಪ್ರಜ್ವಲಿಸಲಿ, ಆದಷ್ಟು ಸಮಾಜದ ಏಳಿಗೆಗೆ ಶ್ರಮಿಸಲಿ ಎನ್ನುವಂಥ ಒಂದು ಆಸೆಯಿಂದ ಎಲ್ಲರ ಅತಿಥಿ ಅಭ್ಯಾಗತರ ಹಿರಿಯರ ಎಲ್ಲರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ನಮ್ಮ ಸಂಸ್ಥೆಗೆ ಬಹುಶಃ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಪೂಜ್ಯ ಖಾವಂದರ ಆಶೀರ್ವಾದ, ಹಾಗೆ ಅವರ ಸಂಸ್ಥೆಯವರ ಮಾರ್ಗದರ್ಶನ ಎಲ್ಲವೂ ಕೂಡ ಸೇರಿ ಈ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೀತಾ ಇದೆ, ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಖಾವಂದರ ಆಶೀರ್ವಾದವನ್ನು ಅವರ ಆಪ್ತ ಕಾರ್ಯದರ್ಶಿಯ ಮೂಲಕ ನಾವು ಬೇಡಿಕೊಳ್ತಾ ಇದ್ದೇವೆ. ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದಂಥ ಶ್ರೀಯುತ ವೀರು ಶೆಟ್ಟಿಯವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಜನಾರ್ದನಾಯ ನಮಃ. ಇಂದಿನ ಈ ಜೀನಿಯಸ್ ಕೋಚಿಂಗ್ ಸೆಂಟರ್ನ ಸ್ಥಳಾಂತರೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶ್ರೀಯುತ ಪ್ರಮೋದ್ ಕುಮಾರ್ ಅವರೇ, ಶ್ರೀಯುತ ಸುನೀಲ್ ಪಂಡಿತ್ ಅವರೇ, ರತ್ನವರ್ಮ ಬುಣ್ಣೂರವರೇ, ರಕ್ಷಿತ್ ಜೈನ್ರವರೇ, ರಾಜೇಶ್ ಜೈನ್ರವರೇ ಹಾಗೂ ಸದಾಶಿವ ರಾವ್ರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಹೆತ್ತವರೇ ಹಾಗೂ ಈ ಕೋಚಿಂಗ್ ಸೆಂಟರ್ನ ಮಾಲೀಕರೇ ಹಾಗೂ ಮಾಲೀಕರ ತಂದೆ ತಾಯಿ ಕೂಡ ಈ ಕಾರ್ಯಕ್ರಮದಲ್ಲಿ ಆಶೀರ್ವದಿಸಲು ಬಂದಿದ್ದಾರೆ. ಇವರೆಲ್ಲರೂ ನನಗೆ ತಿಳಿದ ಹಾಗೆ
ವಿದ್ಯಾರ್ಹತೆಯಲ್ಲಿ ಇಡೀ ಕುಟುಂಬವೇ ವಿದ್ಯಾರ್ಹತೆಯ ಶ್ರೀಮಂತರಾಗಿದ್ದಾರೆ. ಇವರ ಅಣ್ಣ ಒಬ್ಬರು ನನಗೆ ಭಾರಿ ಆಪ್ತರಾಗಿದ್ದವರು. MIಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ. ಇವರು ನೋಡಿದರೆ ಪ್ರೊಫೆಸರ್ ಆಗಿದ್ದಾರೆ. ಇವರ ಪತಿಯವರು ಬೆಂಗಳೂರಿನಲ್ಲಿ ಹೈಕೋರ್ಟ್ನಲ್ಲಿ ಪ್ರಖ್ಯಾತ ನ್ಯಾಯವಾದಿಯಾಗಿದ್ದಾರೆ. ಅವರ ಸಂದೀಪ್ರವರ ಧರ್ಮಪತ್ನಿಯವರು ಕೂಡ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ. ಎಲ್ಲರೂ ವಿದ್ಯಾರ್ಹತೆಯ ಶ್ರೀಮಂತಿಕೆಯಲ್ಲಿದ್ದಾರೆ. ಅವರ ಪತಿಯವರು ಹೇಳಿದರು, ನನಗೆ ಇದರ ಬಗ್ಗೆ ನಾನು ಮುಜುಗರ ಮಾಡೋದಿಲ್ಲ ಅಂತ. ಮುಜುಗರ ಮಾಡಲೇಬಾರದು. ಇಷ್ಟು ಹಠ ಹಿಡಿದು ಈ ಒಂದು ಸಂಸ್ಥೆಯನ್ನು ಬೆಳೆಸುವುದಂತ ಹೇಳಿದರೆ ಸಣ್ಣ ವಿಚಾರ ಅಲ್ಲ ಖಂಡಿತ. ಇಷ್ಟು ಸಂಸ್ಥೆಗೆ ಪ್ರಗತಿ ಅನ್ನುವಂಥ ಒಂದು ಹೆಸರನ್ನು ಇಟ್ಟಿದ್ದಾರೆ. ಜೀನಿಯಸ್ ಅಂದರೆ ಪ್ರಗತಿ ಎಂಬ ಅರ್ಥ ಬರ್ತದೆ. ಹಾಗೆ ಈ ಪ್ರಗತಿಗೆ ಪೂರ್ತಿಯಾಗಿ ಕಾರಣರಾದವರು ನಿಮ್ಮ ಮೇಡಮ್ನವರ ಸಾಮರ್ಥ್ಯದಿಂದ ಈ ತರಬೇತಿ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಮಕ್ಕಳು 250 ಮಕ್ಕಳು ಅಂತ ಹೇಳಿದರು. ಕ್ವಾಂಟಿಟಿ ಮುಖ್ಯ ಅಲ್ಲ, ಇದಕ್ಕೆ ನಿಮ್ಮ ಮೇಡಮ್ ಅವರ ತರಬೇತಿ ಕ್ವಾಲಿಟಿಯೇ ಮುಖ್ಯ. ನನಗೊಂದು ನೆನಪಾಗ್ತದೆ, ನಿಮಗೆಲ್ಲ ಮಹಾಭಾರತದ ಕತೆ ಗೊತ್ತಿರ್ಬೋದು. ಅದರಲ್ಲಿ ಒಂದು ಗೊತ್ತಿರದ ವಿಶೇಷತೆಯನ್ನು ನಾನು ಎಲ್ಲಿಯ ಓದಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಕರ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಒಬ್ಬರು ನಾಯಕರು, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು. ಕರ್ಣನಿಗೆ ದಾನಶೂರ ಕರ್ಣ ಅಂತಲೇ ಹೆಸರಿತ್ತು. ದಾನ ಮಾಡೋದ್ರಲ್ಲಿ ಕರ್ಣಂದು ಎತ್ತಿದ ಕೈ. ಹಾಗೆ ಅರ್ಜುನನು ಕೂಡ ತುಂಬ ದಾನ ಮಾಡುವಂತಹ ಒಂದು ಮನಸ್ಥಿತಿ ಇರುವವನಂತೆ. ಅವನು ಕೂಡ ಬೇಕಾದಷ್ಟು ಜನರಿಗೆ, ಪಾಪದವರಿಗೆ, ಏನು ಕೂಡದವರಿಗೆ, ಅತಿ ಬಡವರಿಗೆ ದಾನ ಮಾಡಿದ ವ್ಯಕ್ತಿ ಅರ್ಜುನನು ಕೂಡ. ಒಂದು ದಿವಸ ಅರ್ಜುನನಿಗೆ ಸಂದೇಹ ಬಂತಂತೆ, ನಾನು ಕೂಡ ಸಿಕ್ಕಾಪಟ್ಟೆ ದಾನ ಮಾಡ್ತೇನೆ, ತುಂಬ ಜನರಿಗೆ ಪರೋಪಕಾರ ಮಾಡಿದ್ದೇನೆ, ಆದರೆ ನನಗೆ ಯಾಕೆ ದಾನಶೂರ ಅರ್ಜುನ ಅಂತ ಹೆಸರು ಬಂದಿಲ್ಲ? ದಾನಶೂರ ಕರ್ಣ ಅಂತ ಅವನಿಗೆ ಹೆಸರು ಬಂದಿದೆ, ನನಗೆ ಯಾಕೆ ದಾನಶೂರ ಅರ್ಜುನ ಅಂತ ಹೆಸರು ಬರಲಿಲ್ಲ ಅಂತ ಕೃಷ್ಣನನ್ನು ಕೇಳಿದ್ರಂತೆ ಅರ್ಜುನ ಹೋಗಿ. ಆಗ ಕೃಷ್ಣ ಒಂದು ವಾರ ಬಿಟ್ಟು ಬರಲಿಕ್ಕೆ ಹೇಳಿದಂತೆ ಅರ್ಜುನನನ್ನು ಮತ್ತು ಕರ್ಣನನ್ನು. ಬಂದು ಅವನು ಕರ್ಣ ಒಂದು ಎರಡು ದೊಡ್ಡ ಗುಡ್ಡೆಯನ್ನೇ ಕೊಟ್ಟಂತೆ. ಇದರದ್ದು ಆಭರಣದ ಗುಡ್ಡೆಯನ್ನು, ಚಿನ್ನದ ಗುಡ್ಡೆಯನ್ನು ನಿರ್ಮಾಣ ಮಾಡಿಕೊಟ್ಟಂತೆ. ಮಾಡಿಕೊಟ್ಟು ಇವರಿಗೆ ಆದೇಶ ನೀಡಿದರು, ಕರ್ಣನಿಗೆ ಮತ್ತು ಅರ್ಜುನನಿಗೆ, ನಿಮಗೆ ಬೇಕಾದಾಗೆ ದಾನ ಮಾಡಿ, ಯಾರಿಗೆ ಎಷ್ಟು ಬೇಕಾದರೆ ಕೊಡಿ, ದಾನ ಮಾಡ್ತಾನೆ ಇರಿ ಅಂತ ಹೇಳಿ ಅವರಿಗೆ ಆದೇಶ ಮಾಡಿದ್ರಂತೆ. ಆಗ ತಕ್ಷಣ ಕರ್ಣ ಆ ಚಿನ್ನದ ಗುಡ್ಡೆಯನ್ನು ತೋರಿಸಿ, ಯಾರು ಎಷ್ಟು ಬೇಕಾದರೂ ಕೊಂಡೋಗಿ ಇದು ನಿಮಗೆ ಆಗಿ ಕೃಷ್ಣ ನೀಡಿದಂಥ ಚಿನ್ನ, ಇದನ್ನು ನೀವು ಬೇಕಾದಷ್ಟು ಉಪಯೋಗ ಮಾಡಿ ಕೊಂಡೋಗ್ಬೋದು ಅಂತ ಹೇಳಿ ಎಲ್ರಿಗೂ ಜನರಿಗೆ ಹೇಳಿದಂತೆ. ಹಾಗೆ ಅರ್ಜುನ ಏನು ಮಾಡಿದ ಅಂತ ಹೇಳಿದರೆ, ಅರ್ಜುನ ಆ ಗುಡ್ಡೆ ಹತ್ರ ಹೋಗಿ ಎಲ್ಲ ಬೇಕಾದವರಿಗೆ ಇವನೇ ಎಳೆದು ಕೊಡ್ತಾ ಇದ್ದಂತೆ ಚಿನ್ನವನ್ನು. ಆದರೆ ಕರ್ಣನ ಚಿನ್ನ ಎಷ್ಟೋ ಒಂದು 15 ದಿವಸದೊಳಗೆ 20 ದಿವಸದೊಳಗೆ ಮುಗಿದೋಯ್ತಂತೆ. ಆದರೆ ಅರ್ಜುನನ ಚಿನ್ನದ ರಾಶಿ, ಚಿನ್ನದ ಗುಡ್ಡೆ ಇದು ಮುಗಿತಾನೇ ಇಲ್ಲಂತೆ. ಆಗ ಕೊನೆಗೆ ಬಂದು ಅರ್ಜುನ ಕೇಳಿದಂತೆ, ನೀವು ಕೊಟ್ಟ ಕರ್ಣನಿಗೆ ಕೊಟ್ಟ
ಚಿನ್ನದ ಗುಡ್ಡೆ ಮುಗಿದೋಯ್ತು, ನಂದು ಇನ್ನೂ ಯಾಕೆ ಮುಗೀತಾ ಇಲ್ಲ ದೇವ್ರೆ ಅಂತ ಹೇಳಿ ಕೃಷ್ಣನನ್ನು ಕೇಳಿದ್ರಂತೆ. ಆಗ ಕೃಷ್ಣ ಹೇಳಿದಂತೆ, ನೋಡು, ನಿನಗೂ ಮತ್ತೆ ಅರ್ಜುನನಿಗಿರುವ ವ್ಯತ್ಯಾಸ ಇದೆ. ಅವನು ದಾನ ಕೊಡ್ತಾ ಇರುವಂಥದ್ದು ಅವನಿಗೆ ಹೆಸರು ಬರಬೇಕು ಅಂತ ಹೇಳುವ ಉದ್ದೇಶದಿಂದ ದಾನ ಕೊಡುವಂಥದ್ದಲ್ಲ. ಆದರೆ ನೀನು ನಿನ್ನ ಅಲ್ಲಿ ಪ್ರೆಸೆಂಟ್ ಇದ್ದುಕೊಂಡೇ ನೀನು ದಾನ ಕೊಡುವಂಥದ್ದು. ನೀನು ದಾನ ಕೊಟ್ಟದ್ದು ಯಾರು ಎನ್ನುವಂಥ ಒಂದು ಜನಗಳು ನನ್ನನ್ನು ಗುರುತಿಸಬೇಕು ಅನ್ನೋಂಥ ಉದ್ದೇಶದಿಂದ ನೀನು ದಾನ ಕೊಡ್ತಾ ಇದ್ದಿ. ಅದಕ್ಕಾಗಿ ನಿನ್ನನ್ನು ದಾನಶೂರ ಅರ್ಜುನ ಅಂತ ಹೇಳಲಿಲ್ಲ, ನಿನ್ನನ್ನು ದಾನಶೂರ ಕರ್ಣ ಅಂತ ಮಾತ್ರ ಅವನನ್ನು ಕರೆದ್ರು. ಅದೇ ಯಾವಾಗಲೂ ನಮಗೆ ಮನಸ್ಸಿನೊಳಗೆ ಇನ್ನೊಬ್ಬರಿಗೆ ಕೊಡಬೇಕು ಅಂತ ಇದ್ರೂ ಕೂಡ ಅದನ್ನು ಎಲ್ಲಿ ತೋರ್ಪಡಿಸದೆ ಕೊಟ್ಟರೆ ಅದು ನಿಜವಾಗಿ ನಮಗೆ ಫಲವಾಗಿರ್ತದೆ. ಮಕ್ಕಳು ಕೂಡ ಅಷ್ಟೇ, ಈ ಕಲಿಕೆಯನ್ನು ನಿಮ್ಮ ಮನಸ್ಸಿನಿಂದ ಯಾರಿಗೂ ಪ್ರಚಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನೀವು ಈ ತರಬೇತಿಯನ್ನು ಪಡ್ಕೊಳ್ಳದೆ ನಿಮ್ಮ ಮನಸ್ಸಿಗೆ ಖುಷಿ ಆಗುವ ಹಾಗೆ, ನಿಮ್ಮ ಒಂದು ಏಳಿಗೆಗೆ ನೀವು ಪ್ರಯತ್ನ ಮಾಡುವ ಹಾಗೆ ಈ ವಿಶೇಷ ನಿಮಗೆ ತರಬೇತಿ ಕಾಲೇಜಲ್ಲಿ ಸಿಗ್ತದೆ. ಇದು ನಿಮಗೆ ಬೇಕಾದ ವಿಶೇಷ ತರಬೇತಿ. ನಿಮ್ಮ ಹೆತ್ತವರು ನಿಮ್ಮನ್ನು ಈ ತರಬೇತಿಗಾಗಿ ಕಳಿಸ್ತಾರೆ. ನಿಮ್ಮ ಹೆತ್ತವರಿಗೆ ಮಕ್ಕಳ ಬಗ್ಗೆ ಇರುವ ಆಕಾಂಕ್ಷೆಯನ್ನು ಪರಿಪೂರ್ಣಗೊಳಿಸಲು ಈ ಕೋಚಿಂಗ್ ಸೆಂಟರ್ಗಳು ಎಲ್ಲ ಕಡೆ ಮೂಡಿ ಬರ್ತಾ ಇದೆ. ಈ ಕೋಚಿಂಗ್ ಸೆಂಟರಲ್ಲಿ ತುಂಬ ಉತ್ತಮವಾದ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ನಮ್ಮ ಇಬ್ಬರು ಕಾಲೇಜಿನ ಪ್ರಾಂಶುಪಾಲರು ಇದನ್ನು ನೆಚ್ಚಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ನಿಮ್ಮ ಮಕ್ಕಳಿಗೆ ನಮ್ಮ ಈ 2 ಪ್ರಿನ್ಸಿಪಾಲರ ಕೂಡ ಆಶೀರ್ವಾದ ಇದೆ. ಹಾಗೆ ಈ ಜೀನಿಯಸ್ ಟ್ಯೂಷನ್ ಸೆಂಟರ್ನಲ್ಲಿ ಎಲ್ಲ ವಿಧದ ಕ್ವಾಲಿಫಿಕೇಷನ್ ಇದೆ, ಎಲ್ಲ ರೀತಿಯ ತರಬೇತಿ ಸಿಗ್ತಾ ಇದೆ. ಎಲ್ಲ ರೀತಿಯ ಕಾಲೇಜಿನ ಥರನೇ ಇಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ಇನ್ನೇನು ಈ ಜೀನಿಯಸ್ ಕೋಚಿಂಗ್ ಸೆಂಟರ್ ಜೀನಿಯಸ್ PU ಕಾಲೇಜ್ ಆಗಿ ಮುಂದೆ ಉತ್ತರೋತ್ತರವಾಗಿ ಪ್ರಗತಿಯನ್ನು ಹೊಂದಲಿ. ಕೆಲವೇ ಸಮಯದಲ್ಲಿ ಇದು ಒಂದು ಜೀನಿಯಸ್ ಕಾಲೇಜ್ ಆಗಿ ಪರಿಣಮಿಸಲಿ ಎನ್ನುವಂಥ ಹಾರೈಕೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ಉದ್ಘಾಟಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲ ಈ ಸಂಸ್ಥೆಯ ಎಲ್ಲರಿಗೂ ನಾನು ಆಭಾರಿಯಾಗಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ಶರತ್ ಕೃಷ್ಣ ಪ್ರಡವೆಟ್ನಾಯವರ ಅನುಪಸ್ಥಿತಿಯಲ್ಲಿ ಇಂದು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯುತ ಮಾತುಗಳನ್ನಾಡಿ ಈ ಸಂಘಕ್ಕೆ ಶುಭಾಶಯವನ್ನು ಕೋರಿದ ಶ್ರೀಯುತ ವೀರು ಶೆಟ್ಟಿಯವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಪೂಜ್ಯ ಕಾವಂದರ ಆಶೀರ್ವಾದ, ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಶ್ರೀಯುತ ವೀರು ಶೆಟ್ಟಿಯವರಿಂದ ನಾವು ಬೇಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹುಶಃ ನಾವು ಒಂದು 12 ಮಕ್ಕಳಿಂದ ಬ್ರದರ್ಸ್ ಕಾಂಪ್ಲೆಕ್ಸ್ನಲ್ಲಿ ಪ್ರಾರಂಭಿಸಿ ಇಂದು ಒಂದು 250 ಮಕ್ಕಳಿಗೆ ಉಪನ್ಯಾಸ ಅಥವಾ ಒಂದು ತರಬೇತಿಯನ್ನು ನೀಡುವಂಥ ಒಂದು ಈ ಒಂದು ಸಂಸ್ಥೆ ಬೆಳಿಬೇಕಂತ ಹೇಳಿದರೆ ಬಹುಶಃ ಅದೊಂದು ಏನೋ ಆ ಬಿಲ್ಡಿಂಗ್ನ ಪುಲ್ಸ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ ತುಳುವಿನಲ್ಲಿ. ಅಂಥ ಒಂದು ಉತ್ತಮವಾದಂತಹ ಒಂದು ಕಟ್ಟಡದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಬ್ರದರ್ಸ್ ಕಾಂಪ್ಲೆಕ್ಸ್ನ ಮಾಲಕರಾದಂತಹ ಮೊಹಮ್ಮದ್ ಖಾಲಿದ್ ಇವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಸ್ವಸ್ತಿಕ್ ಜೈನ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆಗೆ ಬಹುಶಃ ಬೆನ್ನೆಲುಬಾಗಿ ನಿಂತವರು, ಮಾರ್ಗದರ್ಶನ ನೀಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರಮೋದ್ ಬಿ ಅವರು. ಇವರು ಕೂಡ ಈ ಸಂಸ್ಥೆಗೆ ಸ್ವಸ್ತಿಕ್ ಜೈನ್ ಅವರಿಗೆ ಶುಭಾಶಯವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾತಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಜೀನಿಯಸ್ ಕೋಚಿಂಗ್ ಸೆಂಟರ್ನ
ಸ್ಥಳಾಂತರಗೊಂಡಂತಹ ಈ ನೂತನ ಪ್ರಿಮಿಸಸನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಪ್ತ ಸಹಾಯಕರಾದಂತಹ ಶ್ರೀ ವೀರು ಶೆಟ್ಟಿಯವರೇ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶ್ರೀನಿವಾಸ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಸುನಿಲ್ ಪಂಡಿತ್ರವರೇ, ಬೆಳ್ತಂಗಡಿಯ ಖ್ಯಾತ ನ್ಯಾಯವಾದಿಗಳಾದಂತಹ ಶ್ರೀ ರತ್ನವರಂ ಬೊಣ್ಣೂರವರೇ, ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ಖ್ಯಾತ ವಕೀಲರಾದಂತಹ ರಕ್ಷಿತ್ ಜೈನ್ರವರೇ, ಈ ಒಂದು ಸಂಸ್ಥೆಯನ್ನು ಆರಂಭಿಸಿದಂತಹ ಶ್ರೀ ರಾಜೇಶ್ ಜೈನ್ರವರೇ, ಈ ಸುಂದರ ಕಟ್ಟಡದ ಮಾಲಕರಾದಂತಹ ಶ್ರೀ ಸದಾಶಿವರಾವ್ ಅವರೇ, ಈ ಕೋಚಿಂಗ್ ಕ್ಲಾಸ್ನ ನಿರ್ದೇಶಕರಾದಂತಹ ಶ್ರೀಮತಿ ಸಸ್ಯಕಾ ಜೈನ್ರವರೇ, ಇಲ್ಲಿ ಬಂದಂತಹ ಎಲ್ಲ ಆಹ್ವಾನಿತರೇ, ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಯಾವುದೇ ಸಂಸ್ಥೆಯ ಆರಂಭ ಅಥವಾ ಯಾವುದೇ ಸಸಿ ಆಗಿರ್ಬೋದು, ಅದರ ಬೆಳವಣಿಗೆಯ ಹಂತದಲ್ಲಿ ಹೋರಾಟವನ್ನು ನಡೆಸಿದರೆ ಅದು ಮುಂದೆ ಸದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಸಿಯಾಗಿರುವಾಗಲೇ ಅದಕ್ಕೆ ಹೆಚ್ಚು ಗೊಬ್ಬರ ನೀರನ್ನು ಹಾಕಿದರೆ ಬೆಳೆದ ಹಾಗೆ ಅದು ಟೊಳ್ಳಾಗಿ ಬೇಗನೆ ಅದು ನಶಿಸಿ ಹೋಗ್ತದೆ. ಇದನ್ನು ಯಾಕೆ ಹೇಳ್ತದೆ ಹೇಳಿದರೆ, ಭಾಳಷ್ಟು ಸವಾಲುಗಳನ್ನು, ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡು ಆರಂಭವಾದಂತಹ ಈ ಜೀನಿಯಸ್ ಕೋಚಿಂಗ್ ಸೆಂಟರ್ ಇವತ್ತು ನಮ್ಮ ಈ ಪ್ರದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಇದು ಮೂಡಿ ಬರಲಿಕ್ಕೆ ಅವರು ಆರಂಭದಲ್ಲಿ ಎದುರಿಸಿದಂಥ ಎಲ್ಲ ಸಮಸ್ಯೆಗಳ ಕಾರಣ. ಅದನ್ನು ಮೆಟ್ಟಿ ನಿಂತು ಜನರ ಆಶೋತ್ತರಗಳಿಗೆ ಸ್ಪಂದಿಸಿದಾಗ ಅದಕ್ಕೆ ಮೆಚ್ಚಿ ಜನರ ಸ್ಪಂದನೆ ದೊರೆಯಿತು. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ದಾಖಲಾದರು. ಇವತ್ತು ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಭವಿಷ್ಯವನ್ನು ಕಂಡುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಇದರ ಹಿಂದೆ ಈ ಸ್ವಸ್ತಿಕಾ ಜೈನ್ ಹಾಗೂ ರಕ್ಷಿತ್ ಅವರ ಒಂದು ಸಾಹಸದ ಗಾಥೆಯನ್ನು ನಾವು ಖಂಡಿತವಾಗಿ ಇಲ್ಲಿ ಪರಿಗಣಿಸಲೇಬೇಕಾಗ್ತದೆ. ಇದನ್ನ ಯಾಕೆ ಹೇಳ್ತಂತ ಹೇಳಿದ್ರೆ, ಅವರ ಪರಿಶ್ರಮವನ್ನ ಅವರು ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥ ನಮ್ಮೆಲ್ಲರ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಯಾಕಂತ ಹೇಳಿದ್ರೆ, ಕೇವಲ ಮಾಲಕರಿಂದ ಅಥವಾ ಕೆಲವೇ ವ್ಯಕ್ತಿಗಳಿಂದ ಆ ಸಂಸ್ಥೆ ಅಲ್ಲಿ ಯಶಸ್ವಿ ಆಗುವುದಿಲ್ಲ. ಅಲ್ಲಿಗೆ ಎಲ್ಲರ ಸಾಥ್ ದೊರೆತಾಗ, ಎಲ್ಲರ ಸಹಕಾರ ದೊರೆತಾಗ ಕಲಿತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚು ಶ್ರದ್ಧೆಯಿಂದ ಕಲಿತು ಹೆಚ್ಚು ಅಂಕಗಳನ್ನು ಕಲಿತಾಗ, ಕಲಿಸ್ತಕ್ಕಂತಹ ಪ್ರಾಧ್ಯಾಪಕರು, ಬೋಧಕ ಸಿಬ್ಬಂದಿಗಳು ಹೆಚ್ಚು ಶ್ರದ್ಧೆಯಿಂದ ಹೆಚ್ಚು ನಿಯತ್ತಿಂದ ದುಡಿದಾಗ ಖಂಡಿತವಾಗಿ ಕೂಡ ಸಂಸ್ಥೆ ಅದು ತನ್ನ ಔನ್ನತಕ್ಕೆ ಏರ್ತದೆ. ಅದಕ್ಕೆ ಈ ಜೀನಿಯಸ್ ಕೋಚಿಂಗ್ ಸಂಸ್ಥೆಯೇ ಒಂದು ಉತ್ತಮ ಉದಾಹರಣೆ ಎಂಬ ಹೇಳಿಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಮಕ್ಕಳೇ, ಇಲ್ಲಿ ನಾವೆಲ್ಲ ಇವತ್ತು ಈ ಒಂದು ಅತ್ಯಂತ ಸುಂದರವಾದಂತಹ ಈ ಒಂದು ಆವರಣದಲ್ಲಿ ನಾವು ಸೇರಿದ್ದೇವೆ. ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳು ಬೇಕು. ಇಲ್ಲಿ ಬರ್ತಕ್ಕಂತಹ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಒಂದು ವಾತಾವರಣ ಬೇಕೆಂಬತಕ್ಕಂಥ ದೃಷ್ಟಿಯಿಂದ ಈ ಒಂದು ಆವರಣವನ್ನ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ತಕ್ಕಂತೆ ಸ್ಪಂದನೆ ನೀಡೋದು ನಮ್ಮೆಲ್ಲರ ಕರ್ತವ್ಯ. ಸೊ ಆ ನಿಟ್ಟಿನಲ್ಲಿ ನಾವು ಈ ಮಾಲಕ ವರ್ಗದವರ ಸ್ವಸ್ತಿಕ ಮೇಡಮ್ ಇರ್ಬೋದು ಅಥವಾ ರಕ್ಷಿತರವರು ಇರ್ಬೋದು, ಇಲ್ಲಿ ಬೋಧಕ ವರ್ಗದವರಿರ್ಬೋದು, ಅವರು ಏನು ನಿಮ್ಮಿಂದ ನಿರೀಕ್ಷೆ ಇಟ್ಕೊಳ್ತಾರೆ, ಆ ನಿರೀಕ್ಷೆಗೆ ಸರಿಯಾಗಿ ನಾವೆಲ್ಲ ಸ್ಪಂದಿಸೋಣ ಎಂಬುದಾಗಿ ಹೇಳುತ್ತಾ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಈಗಾಗಲೇ ಹೇಳಿದ್ದಾರೆ ಬೆಳ್ತಂಗಡಿ, ನೂಜಿಬಾಳ್ತಿರದಲ್ಲಿ ತನ್ನ ಶಾಖೆಯ ಜೊತೆಗೆ ಬೇರೆ ಬೇರೆ ಕಡೆ ತನ್ನ ಸಲಹೆಯನ್ನ, ತನ್ನ ಮಾರ್ಗದರ್ಶನ ಕೊಡ್ತಾ ಇದೆ. ಇಂತಹ ಅವಕಾಶಗಳು, ಇನ್ನಷ್ಟು ಶಾಖೆಗಳನ್ನು ಸೇರತಕ್ಕಂಥ ಅವಕಾಶಗಳು ಈ ಸಂಸ್ಥೆಗೆ ಇನ್ನೂ ಬರಲಿ. ಹಾಗೇನೆ ಆ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಸ್ಥೆಯಿಂದ ಹೆಚ್ಚು ಉಪಕೃತರಾಗಲಿ ಎಂಬುದಾಗಿ ಹೇಳುತ್ತಾ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸಂಸ್ಥೆಯ ಮಾಲಕರಿಗೆ, ಹಾಗೇನೆ ಈ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಮಾಲಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿ ಪ್ರೋತ್ಸಾಹಿಸತಕ್ಕಂತಹ ಶ್ರೀ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರಮೋದ್ ಕುಮಾರ್ ಬಿ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ, ನಿಮ್ಮ ಮಾರ್ಗದರ್ಶನ
ಹಾಗೆ ಸಹಕಾರ ಇನ್ನು ಮುಂದೆಯೂ ನಮ್ಮ ಸಂಸ್ಥೆಯ ಮೇಲೆ ಇರಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಒಂದು ಸಣ್ಣ ಈ ಅಡಚಣೆಗಾಗಿ ಕ್ಷಮಿಸ್ತಾ ಇದ್ದೇವೆ. ಒಂದು ಏಕಾಹೋರಾತ್ರಿ ಮೋಸ್ಟ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ಕೂಡ ನಡೀತಾ ಇದೆ. ಸೊ ನಮ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಕ್ಷಮೆಯನ್ನು ಕೋರ್ತಾ ಇದ್ದೇವೆ. ನಮಗೆ ಈ ಜೀನಿಯಸ್ ಕೋಚಿಂಗ್ ಸೆಂಟರ್ ಅನ್ನುವಂಥದ್ದು ಒಂದು ಉತ್ತಮವಾದಂಥ ಒಂದು ಅಡಿಪಾಯವನ್ನು ಹಾಕಿ ಈ ಕಾರ್ಯಕ್ರಮಕ್ಕೆ, ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ಎಷ್ಟೇ ಹೊತ್ತಿಗೆ ನಾವು ಕರೆ ಮಾಡಿದರೂ ಕೂಡ ಯಾವುದೇ ಮುಜುಗರವಿಲ್ಲದೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡಿ ಯಾವುದೇ ರೀತಿಯಂತಹ ಸಹಕಾರವನ್ನು ಕೇಳಿದರೂ ಕೂಡ ತತ್ಕ್ಷಣದಲ್ಲಿ ಒದಗಿಸಿರ್ತಕ್ಕಂಥವರು ಶ್ರೀಯುತ ರಾಜೇಶ್ ಜೈನ್ರವರು. ಎಷ್ಟೇ ತನ್ನ ವೈಯಕ್ತಿಕ ವಿಚಾರದಲ್ಲಿ ಬ್ಯುಸಿ ಇದ್ದರೂ ಕೂಡ ಎಲ್ಲರೂ ಯಾವತ್ತೂ ಕೂಡ ಇಲ್ಲ ಅಂತ ಹೇಳದೆ ತನ್ನ ತಂಗಿಯ ಶ್ರೇಯೋಭಿವೃದ್ಧಿಗೆ ಸಹಕಾರ ನೀಡ್ತಾ ಇದ್ದವರು ರಾಜೇಶ್ ಜೈನ್ರವರು. ಇವರನ್ನ ಈ ಸಂದರ್ಭದಲ್ಲಿ ಗುರುತಿಸಿ ಒಂದು ಚಿಕ್ಕ ಸನ್ಮಾನದ ಮೂಲಕ ಅವರನ್ನ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ರಾಜೇಶ್ ರವರು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಜೇಶ್ ಅವರಲ್ಲಿ ಇನ್ನೂ ಕೂಡ ನಾವು ಮಾರ್ಗದರ್ಶನ ಸಹಕಾರವನ್ನು ಹೀಗೆ ನಿರೀಕ್ಷಿಸ್ತಾ ಇದ್ದೇವೆ. ಬಹುಶಃ ಇಂಥ ಒಂದು ಸಂಸ್ಥೆಯನ್ನು ಅವರು ಹುಟ್ಟು ಹಾಕದೇ ಇರ್ತಿದ್ದರೆ ನಾವು ಇಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರಲಿಲ್ಲ. ಅವರು ನಡೆಸಿಕೊಟ್ಟಂತ ಅವರು ಒಂದು ಈ ಜೀನಿಯಸ್ ಸಂಸ್ಥೆಯನ್ನು ಹುಟ್ಟು ಹಾಕಿ ಎಲ್ಲ ಈ ಉಜಿರೆ ಬೆಳ್ತಂಗಡಿ ಅಥವಾ ಆಸುಪಾಸಿನ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಿ ಒಂದು ದೊಡ್ಡ ಸಂಸ್ಥೆಯನ್ನಾಗಿ ಬೆಳೆಸಿ ನಮಗೆ ಬಳುವಳಿಯನ್ನಾಗಿ ನೀಡಿದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ ರಾಜೇಶ್ ಜೈನ್ರವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಗಳು ಸದಾ ಸಹಕಾರ ನೀಡ್ತಾ ಇರುವಂಥವರು SDM ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸುನಿಲ್ ಪಂಡಿತ್ ಇವರು ಕೂಡ ನಮ್ಮ ಮೇಲಿನ ವಿಶ್ವಾಸಕ್ಕೆ ಪ್ರೀತಿಗೆ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲರೂ ಕೂಡ ಒಂದು ಉದ್ದೇಶಿಸಿ ಒಂದು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನ ಎನ್ಮ ಉದ್ಘಾಟಕರಾದಂತಹ ಶ್ರೀಯುತ ವೀರಣ್ಣನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ಪೋಷಕ ವರ್ಗದವರೇ, ವಿದ್ಯಾರ್ಥಿಗಳೇ, ಅವರು ಮೊದಲೇ ಸೂಚನೆ ಕೊಟ್ಟಿದ್ದಾರೆ 2 ಮಾತು ಅಂತ. 2 ಮಾತನ್ನು ಹೇಳಲೇಬೇಕು. ಒಂದು, ಉಜಿರೆಯಂತಹ ಸಣ್ಣ ಗ್ರಾಮ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಪೂಜ್ಯ ಕಾವಂದ್ರು ಅದಕ್ಕೆ ಕಾರಣೀಕರ್ತರಾಗಿದ್ದಾರೆ. ನಮ್ಮ SDM ಶಿಕ್ಷಣ ಸಂಸ್ಥೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ನೀವು ನೆನಪಿರ್ಲಿ, ನಾವು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದ ಸಂದರ್ಭದಲ್ಲಿ ಉಜಿರೆಯಲ್ಲಿ ಇಲ್ಲೊಂದು ಕಾರಂತರ ಮುಳಿ ಹೊಲ್ಲಿನ ಒಂದು ಸಣ್ಣ ಕ್ಯಾಂಟೀನ್, ಒಂದು ಅಂಗಡಿ ಬಿಟ್ಟರೆ ಉಜಿರೆಯಲ್ಲಿ ಏನೂ ಇರಲಿಲ್ಲ. ಸಿದ್ಧಾವನದಲ್ಲಿ ಉಳಿಬೇಕಾಗಿತ್ತು, ಕಾಲೇಜಿನಲ್ಲಿ ಓದಬೇಕಾಗಿತ್ತು. ಯಾವ ವ್ಯವಸ್ಥೆಯೂ ಇಲ್ಲ. ಎಲ್ಲ ವ್ಯವಸ್ಥೆ ಕೂಡ ನಮಗೆ ಧರ್ಮಸ್ಥಳ ಕಾಲೇಜು, ಸಿದ್ಧಾವನ ಮಾತ್ರ. ಆದರೆ ನಿಧಾನವಾಗಿ ಬೆಳೀತಾ ಇವತ್ತು ನೋಡಿದ್ರೆ ಎಲ್ಲರೂ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ಬದುಕನ್ನು ಕಟ್ಟಿಕೊಂಡ ಅವರು ನಾವು ಒಮ್ಮೆ ಹಿಂದೆ ಸ್ಮರಿಸಿ ನೋಡೋದಾದ್ರೆ ಇದಕ್ಕೆ ಪೂಜ್ಯರ ದುರದೃಷ್ಟಿ ಕಾರಣ ಅಲ್ವೇ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಪೂಜ್ಯರು ಇಂತಹ ಒಂದು ಗ್ರಾಮದಲ್ಲಿ ಇಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟದೇ ಇದ್ದಿದ್ರೆ ಇವತ್ತು ಇಂತಹ ಕೋಚಿಂಗ್ ಸೆಂಟರ್ಗಳಾಗ್ಲಿ, ಇಂತಹ ಒಂದು ಕಾಂಪ್ಲೆಕ್ಸ್ಗಳಾಗ್ಲಿ, ಇಂತಹ ಒಂದು ಅಂಗಡಿಗಳಾಗ್ಲಿ, ಇಂತಹ ಒಂದು ಪಟ್ಟಣಗಳಾಗ್ಲಿ ಬೆಳಿಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹಾಗಾಗಿ ಮೊದಲು ಈ ಉಜಿರೆಯ ಪಟ್ಟಣ ಬೆಳಿಬೇಕಾದ್ರೆ ಅಥವಾ ನಮ್ಮೆಲ್ಲರಿಗೆ ಇಂತಹ ಒಂದು ಉದ್ಯೋಗ ಸಿಗಬೇಕಾದ್ರೆ, ನಮ್ಮ ಕಾಲ್ ಮೇಲೆ ನಾವು ನಿಂತು ಮುಂದೆ ನಡಿಬೇಕಾದ್ರೆ ಅದಕ್ಕೆ ಪೂಜ್ಯರ ದೂರದೃಷ್ಟಿತ್ವ ಹಾಗೂ ಅವರ ಒಂದು ಕರ್ತೃತ್ವ ಶಕ್ತಿ ಕಾರಣ ಅಂತ ಹೇಳ್ತಾ ಮೊದಲನೇದಾಗಿ ಅವರಿಗೆ ಸ್ಮರಣೆಯನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತೇನೆ.
ಎರಡನೇದಾಗಿ ಹೇಳೋದಾದ್ರೆ ವಿದ್ಯಾರ್ಥಿಗಳು ಈಗಾಗಲೇ ನೀವು ಸ್ವಸ್ತಿಕ ಮೇಡಮ್ ಹತ್ರ ಟ್ರೀಟ್ ಕೇಳಿದ್ದೀರಿ, ಹಾಗಾಗಿ ನಿಮ್ ಗಮನ ಎಲ್ಲ ಕೂಡ ಟ್ರೀಟ್ ಏನಿದೆ ಅನ್ನೋದ್ರ ಕಡೆ ಇದೆ. ಹಾಗಾಗಿ ಯಾರ ಮಾತು ಏನು ಹೇಳ್ತಾರೋ ಗೊತ್ತಿಲ್ಲ, ಮುಂದೆ ಏನು ಸಿಗತ್ತೆ, ಸ್ವಸ್ತಿಕ ಮೇಡಮ್ ಏನು ಸ್ಪೆಷಲ್ ನಿಮ್ಗೆ ಕೊಡ್ಬೋದು ಅಂತ ನೀವು ನೋಡಿ ನಿಮ್ಮ ಸ್ಮೈಲಿ ಫೇಸ್ ನೋಡಿದ್ರೆ ಗೊತ್ತಾಗತ್ತೆ. ಯು ಆರ್ ಆಲ್ ವೇಟಿಂಗ್ ಫಾರ್ ದಟ್ ಒನ್, ಐ ನೋ. ಆದರೂ ಕೂಡ ಸ್ವಸ್ತಿಕಾ ಮೇಡಮ್ನವರು ನಮ್ಮ ಕಾಲೇಜಿನಲ್ಲಿ CET ನೀಟ್ ಹಾಗೂ PUC ಮಕ್ಕಳಿಗೆ ಕೋಚಿಂಗ್ ಮಾಡಲಿಕ್ಕೆ ಬಂದಾಗ ಮೊದಲು ವೀರಣ್ಣನವರ ಅವರ ಪರಿಚಯವನ್ನ ನಮ್ಗೆ ಹೇಳಿದರು. ಹೀಗೆ ರಕ್ಷಿತ್ ಅವರು ಬೆಂಗಳೂರಿನಲ್ಲಿ ಲಾಯರ್ ಆಗಿದ್ದಾರೆ, ರಾಜೇಶ್ ಅವರ ಕೋಚಿಂಗ್ ಸೆಂಟರ್ನ ಮುನ್ನಡೆಸ್ತಿದ್ದಾರೆ, ನೀವು ಅವರಿಗೊಂದು ಅವಕಾಶ ಕೊಟ್ಟು ನೋಡಿ ಅಂತ. ಆಗ ನಾನು ಮಂಗಳೂರು KMC ನನ್ನ ತಂದೆಗೆ ಹುಷಾರಿಲ್ಲ ಅಂತ ಸ್ವಲ್ಪ ತಾಪತ್ರದಲ್ಲಿದ್ದೆ. ಬಟ್ ವೀರಣ್ಣ ಯಾವತ್ತು ಕಾಲ್ ಮಾಡ್ಬೇಕಾದ್ರೆ ಎಮರ್ಜೆನ್ಸಿ ಇದ್ರೆ ಮಾತ್ರ ಕಾಲ್ ಮಾಡ್ತಾರೆ, ಇಲ್ಲಾಂದ್ರೆ ಉಪದ್ರ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿದೆ ಫೋನ್ ಉಪದ್ರ ಮಾಡೋದು ಎಷ್ಟು ಅಂತ ಅವ್ರು ಸ್ವತಃ ಅನುಭವಿಸ್ತಿರ್ತಾರೆ. ಮತ್ತೆ ನನಗೊಂದು ಅಳುಕಿತ್ತು, ಸ್ವಸ್ತಿಕ ಮೇಡಮ್ನಿಗೆ ಕೋಚಿಂಗ್ ಕೊಟ್ಟಾಗ ಹೇಗೆ ಇವ್ರು ನಿಭಾಯಿಸ್ತಾರೆ ಇದನ್ನ. ಮತ್ತೆ ಆಡಳಿತ ಮಂಡಳಿಯವರು ಹೇಳಿದ್ದಾರೆ ನೋಡೋಣ, ಒಂದು ಜವಾಬ್ದಾರಿ ಕೊಡೋಣ ಅಂತ. ಆದರೆ ನಿಜವಾಗಿ ಹೇಳ್ಬೇಕಾದ್ರೆ ಅವರಲ್ಲಿ ಒಂದು ಒಳ್ಳೆ ಸಂಸ್ಕಾರ ಇದೆ. ಇದಕ್ಕೆ ಅವರ ಪೋಷಕರಿಗೆ ಒಂದು ನಾವು ಗೌರವವನ್ನು ಕೊಡಬೇಕು. ಆ ಪೋಷಕರು ಅವರನ್ನ ಆ ರೀತಿಯಲ್ಲಿ ಬೆಳೆಸಿದ್ದಾರೆ. ಬಹಳ ಚಂದದಲ್ಲಿ ಬಂದ್ರು, ಎಲ್ಲೂ ಅಹಂಕಾರ ಇಲ್ಲ, ಬಂದು ನಮಸ್ಕಾರ ಮಾಡಿದ್ರು. ಸರ್ ನಮ್ದೊಂದು ಹೀಗೊಂದು ಮಾಡಬೇಕು ಅಂತಿದ್ದೇವೆ, ಒಂದು ಅವಕಾಶ ಕೊಡ್ಬೋದಾ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆಮೇಲೆ ತದನಂತರದಲ್ಲಿ ತರಗತಿಗಳು ನಡೀತಾ ಹೋಯಿತು. ಅವರ ನೇತೃತ್ವದಲ್ಲಿ ನಮ್ಮಲ್ಲಿ ಏನು ಕೋಚಿಂಗ್ ನಡೀತಾ ಇದೆ, ಮಕ್ಕಳೆಲ್ಲ ಒಳ್ಳೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಫಲಿತಾಂಶ ನಮ್ಮ ಕಾಲೇಜಿಗೂ ಕೂಡ ಬರ್ತಾ ಇದೆ. ಆ ಒಳ್ಳೆ ಫಲಿತಾಂಶ ರೆಸಿಡೆನ್ಷಿಯಲ್ ಕಾಲೇಜಲ್ಲಿ ಬರ್ತಾ ಇದೆ ಅಂದ್ರೆ ನಮ್ಮ ಕಾಲೇಜಿನ ಡೆಡಿಕೇಟೆಡ್ ಸ್ಟಾಫ್ ಒಳ್ಳೆಯ ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸೋದ್ರ ಜೊತೆಗೆ ಸ್ವಸ್ತಿಕಾ ಮೇಡಮ್ನವರು ಕೂಡ ಅವರ ಟೀಮ್, ಅವರ ಎಕ್ಸ್ಪರ್ಟ್ಸ್ ಟೀಮ್ ಏನಿದೆ ಅವರು ಕೂಡ ನಮಗೆ ಒಂದು ಜಾಯಿಂಟ್ ವೆಂಚರ್ ಆಗಿ ಇದು ನಡೀತಾ ಇರೋದ್ರಿಂದ ನಮ್ಗೊಂದು ಒಳ್ಳೆ ಫಲಿತಾಂಶ ಬರ್ತಾ ಇದೆ. ಅವರ ಕರ್ತೃತ್ವ ಶಕ್ತಿ ಅಂದ್ರೆ ಅವ್ರು ನಾನು ಏನಾದ್ರು ಒಂದು ಜವಾಬ್ದಾರಿ ತಗೊಂಡ್ರೆ ಅದನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಸಾರಿ ನಾವು 1 ಇಯರ್ನ ಪ್ಲಾನ್ ಆಫ್ ಕ್ಯಾಲೆಂಡರ್, ಆಕ್ಷನ್ ಪ್ಲಾನ್ ಇದು ಒಂದು ಕ್ಯಾಲೆಂಡರ್ ಕೊಟ್ರೆ ಮತ್ತೆ ಅವರನ್ನು ನಾವು ಹೇಳಬೇಕಾಗಿಲ್ಲ. ಅದ್ರ ಪ್ರಕಾರ ಅವರು ಆಕ್ಷನ್ ತಗೊಳ್ತಾ ಹೋಗ್ತಾರೆ. ಕ್ಲಾಸು, ಎಕ್ಸಾಮ್ಸು, ಟೆಸ್ಟು, ಪೇರೆಂಟ್ಸಿಗೆ ಅದನ್ನ ಕಳಿಸುವಂಥದ್ದು ವಾಟ್ಸಪ್ ಮೂಲಕ ಪ್ರತಿಯೊಂದು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಸ್ವಸ್ತಿಕಾ ಮೇಡಮ್ ರನ್ ಮಾಡ್ತಾರೆ. ಇಟ್ ಶೋಸ್ ದಟ್ ಹೌ ಶಿ ಈಸ್ ಕೇಪಬಲ್ ಅಂತ ಹೇಳಿ. ಅದಕ್ಕೆ ನಾನು ಅವರಿಗೆ ಯಾವಾಗೂ ತಮಾಷೆ ಮಾಡ್ತಾ ಇರ್ತೇನೆ ನನ್ನ ಚೇಂಬರಿಗೆ ಬಂದಾಗ. ಇನ್ನು ಸ್ವಲ್ಪ ಸಮಯ ಕೋಚಿಂಗ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದವರೆಲ್ಲ ಇವತ್ತು ದೊಡ್ಡ ದೊಡ್ಡ ಕಾಲೇಜ್ಗಳನ್ನು ಕಟ್ಟಿದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಸ್ವಸ್ತಿಕಾ ಮೇಡಮ್ ಕೂಡ ಕಾಲೇಜ್ ಕಟ್ಟಿದ್ರು, ಅದರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ಹೇಳಿ ನಾನು ಅವರಿಗೆ ತಮಾಷೆಯನ್ನು ಮಾಡ್ತಾ ಇರ್ತೇನೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು ಸ್ವಸ್ತಿಕಾ ಮೇಡಮ್, ನಮಗೆ ಪ್ರತಿಸ್ಪರ್ಧಿ ಆಗಬೇಡಿ ಅಷ್ಟೇ. ಹಾಸ್ಯಕ್ಕೆ ಹೇಳಿದ್ದು. ಆದರೂ ಕೂಡ ಇವತ್ತು ಎಲ್ಲ ಕಡೆಗಳಲ್ಲಿ ನೀವು ನೋಡ್ಬೋದು ಸ್ಪರ್ಧಾತ್ಮಕ ಯುಗ, ಧಾವಂತ ಎಲ್ರಿಗೂ ಕೂಡ. ಆದರೆ ಪೋಷಕರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ನೀವು ಕೋಚಿಂಗಿಗೆ ಮಕ್ಕಳು ಮಾರ್ಕ್ಸ್ ತೆಗಿಲಿ ಅಂತ ಕಳಿಸೋದಕ್ಕಿಂತ ಮುಖ್ಯವಾಗಿ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡ್ಕೋತಾರೆ, TV ಆನ್ ಮಾಡ್ತಾರೆ, ಹೇಳಿದ್ ಕೇಳಲ್ಲ, ತಿರ್ಗ್ಲಿಕ್ಕೆ ಹೋಗ್ತಾರೆ. ಸೊ ಹಾಗಾಗಿ 1-2 ತಾಸಾದ್ರೂ ಸ್ವಸ್ತಿಕಾ ಮೇಡಮ್ನವರ ತಲೆಗೆ ಕಟ್ಟಿಬಿಟ್ರೆ ಫೀಸ್ ಕೊರ್ಪಾತ ಎಂಚ ಅದೆಲ್ಲ ಬಂದು ಕೇಳಲಿಕ್ಕೆ ಆಯ್ತಾ ಒಂದು ದುಡ್ಡು ಅಂತ ಕೇಳಲಿಕ್ಕೆ ಆಗ್ತದೆ ಅಂತ. ಹಾಗಲ್ಲ, ಒಂದು ಲೆಕ್ಕಕ್ಕೆ ಸರಿ. ಈಗಿನ ಮಕ್ಕಳು ಮೊಬೈಲ್ ಅನ್ನು ಬಳಸ್ತಾರೆ, TV ನೋಡ್ತಾರೆ, ಹೊರಗೆ ತಿರುಗಾಡ್ತಾರೆ, ಕೋಚಿಂಗ್ ಸೆಂಟರ್ಗಳ ಅವಶ್ಯಕತೆ ಇದೆ, ಎಲ್ಲವನ್ನೂ ನಾವು ಒಪ್ಪಿಕೊಳ್ಳೋಣ. ಆದರೆ ಇದು ಇಲ್ಲಿ ಕಲೆಕ್ಟಿವ್ ಒಂದು ಪ್ರಾಮಾಣಿಕ ಪ್ರಯತ್ನ ಬೇಕಾಗತ್ತೆ. ಈಗಾಗಲೇ ಪ್ರಮೋದರು ಹೇಳಿದ್ರು, ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ಕಾಲೇಜಿನಲ್ಲಿರುವವರು ಅಥವಾ ಇಂಥ ಕೋಚಿಂಗ್ ಸೆಂಟರ್ನವರು ಎಲ್ಲರೂ ಸೇರ್ಕೊಂಡು ಇಲ್ಲಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸಬೇಕು. ದಿಸ್ ಇಸ್ ನಾಟ್ ಎ ಬ್ಲೇಮ್ ಗೇಮ್. ಇದು ಒಬ್ಬರನ್ನೊಬ್ಬ ಬ್ಲೇಮ್ ಮಾಡೋದ್ರಲ್ಲಿ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ್ವೈಸ್ ವಾಟ್ ವಿ ಡೂ ಅಂದ್ರೆ ಹೇಳಿದ್ರೆ, ನೀವು ಅವ್ರನ್ನ ಬ್ಲೇಮ್ ಮಾಡೋದು, ಅವ್ರು ನಮ್ಮನ್ನು ಬ್ಲೇಮ್ ಮಾಡೋದು, ಈ ಬ್ಲೇಮ್ ಗೇಮಲ್ಲೇ ಮುಗ್ದೋಗ್ಬಿಡತ್ತೆ. ಬ್ಲೇಮಿಂಗ್ ಇಸ್ ವೆರಿ ಈಸಿ. ಇನ್ನೊಬ್ಬರನ್ನ ರೇಟಿಂಗ್ ಮಾಡೋದು, ಇನ್ನೊಬ್ಬರನ್ನ ನಾವು ಬ್ಲೇಮ್ ಮಾಡೋದು ಬಹಳ ಸುಲಭ. ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ನಾವು ಹೇಗಿದ್ದೇವೆ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೇಕು. ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳೋದು ಅಂದ್ರೆ, ತರಗತಿಗಳಲ್ಲಿ ಇಲ್ಲಿ ಬಂದಾಗ ಯಾವುದೇ ಟೀಚರ್ ಬಗ್ಗೆ ಕಮೆಂಟ್ ಮಾಡೋ ಬದಲು ನೀವೆಷ್ಟು ಪ್ರಿಪೇರ್ ಮಾಡಿದ್ದೀರಿ, ನೀವೆಷ್ಟು ಓದ್ತಿದ್ದೀರಿ, ಕ್ಲಾಸಲ್ಲಿ ಕೊಟ್ಟ ವರ್ಕನ್ನು ನೀವೆಷ್ಟು ಡೆಡಿಕೇಟ್ ಆಗಿ ಮಾಡಿದ್ದೀರಿ, ಇಲ್ಲಿ ಕೊಟ್ಟ ಅಸೈನ್ಮೆಂಟ್ ಅಂಡ್ ಹೋಮ್ವರ್ಕ್ ಅನ್ನು ನೀವೆಷ್ಟು ಪ್ರಾಂಪ್ಟ್ ಆಗಿ ಸಬ್ಮಿಟ್ ಮಾಡಿದ್ದೀರಿ ಅನ್ನುವಂಥ ಕಡೆ ನೀವು ಯೋಚನೆಯನ್ನು ಮಾಡಬೇಕು. ಆಗ ನೀವು ಖಂಡಿತ ಒಳ್ಳೆ ಮಾರ್ಕ್ಸ್ ಅನ್ನ ಪಡಿತೀರಾ. ಅದೇ ತರ ಪೋಷಕರು ಕೂಡ ಫೀಸ್ ಕಟ್ಬಿಟ್ಟಿದ್ದೇವೆ, ನಮ್ಮ ಕೆಲಸ ಮುಗೀತು ಅಂತಲ್ಲ. ಫೀಸ್ ಕಟ್ಟಿದ ಮೇಲೂ ಕೂಡ ಒಂದು ಬಾಂಡಿಂಗ್ ಇರಬೇಕು. ಅವ್ರ ಹತ್ರ ಬಂದು ಏನ್ ಮಾಡ್ತಾ ಇದ್ದಾರೆ ಮಕ್ಕಳು, ಯಾಕೆಂದ್ರೆ ಇವತ್ತು ವ್ಯಾಲ್ಯೂಸ್ ಬಹಳ ಇಂಪಾರ್ಟೆಂಟ್ ಇದೆ. ಬರೀ ಮಾರ್ಕ್ಸ್ ಒಂದೇ ಅಲ್ಲ, ರಿಮಾರ್ಕ್ಸ್ ಇರಬಾರ್ದು ಲೈಫಲ್ಲಿ. ಮಾರ್ಕ್ಸ್ ತಗೊಂಡವ್ ನಾಳೆ ರಿಮಾರ್ಕ್ಸ್ ತಗೊಂಡ ಅಂತ ಹೇಳಿದ್ರೆ ಅವನೆಲ್ಲೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ರಿಮಾರ್ಕ್ಸ್ ಇಲ್ಲದೆ ಮಾರ್ಕ್ ಅನ್ನು ಪಡೆದು ಅವನ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಪೋಷಕರ ಸಹಕಾರ ಬಹಳ ಮುಖ್ಯವಾಗಿರುತ್ತೆ. ನೀವು ಕಾಲಕ್ಕೆ ಕಾಲೇಜಿಗೆ ಹೇಗೆ ಬಂದು ವಿಚಾರಿಸ್ತಿರೋ ಹಾಗೆ ಕೋಚಿಂಗ್ ಸೆಂಟರ್ಗಳವರಲ್ಲಿ ಕೂಡ ಒಂದು ಮಾತನಾಡಿ ಒಂದು ವಿಚಾರ ವಿಮರ್ಶನೆಯನ್ನು ಮಾಡಬೇಕು. ಒಟ್ಟಾರೆಯಾಗಿ ಇಲ್ಲಿ ಕುಳಿತಂತ ಎಲ್ಲ ವಿದ್ಯಾರ್ಥಿಗಳು ನಮ್ಮ ದೇಶದ ಒಂದು ಸತ್ಪ್ರಜೆಗಳಾಗಬೇಕು, ಅವರು ಈ ದೇಶದ ಆಸ್ತಿಗಳಾಗಬೇಕು, ಅವರೇ ದೇಶದ ಮುಂದಿನ ಸತ್ಪ್ರಜೆಗಳು. ಅವರನ್ನ ರೂಪಿಸುವ ನಿಟ್ಟಿನಲ್ಲಿ ಇಂತಹ ಒಳ್ಳೆ ಕೋಚಿಂಗ್ ಸೆಂಟರ್ಗಳು ಬರಲಿ ಅಂತ ಹಾರೈಸ್ತಾ,
ಸ್ವಸ್ತಿಕಾ ಮೇಡಮ್ ಖಂಡಿತ ಇನ್ನಷ್ಟು ಯಶಸ್ವಿ ಆಗ್ತಾರೆ. ನಾನು ಈಗಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ವೀರಣ್ಣನವರಲ್ಲಿ ಹೇಳ್ತಾ ಇದ್ದೆ, ಬೆಂಗಳೂರಿನಂತ ಮುಂಬೈ ಅಂತ ಒಂದು ಸಣ್ಣ ದೊಡ್ಡ ಪಟ್ಟಣದಲ್ಲಿ ಇಂಥ ಒಂದು ಸಣ್ಣ 5-6 ರೂಮ್ ಇರುವ ಒಂದು ಕೊಠಡಿಗಳಿದ್ರೆ ಅದೊಂದು ಕಾಲೇಜ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಒಂದು ಕಾಲೇಜಿಗೆ ಬೇಕಾದ ಫೆಸಿಲಿಟಿಯನ್ನು ನೀವು ಕೊಟ್ಟಿದ್ದೀರಿ, ಫೀಸ್ ತುಂಬಾ ಕಡಿಮೆ ತಗೊಳ್ತೀರಿ, ಬಟ್ ಕಾಲೇಜಿಗೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡಿದ್ದೀರಿ. ಅದಕ್ಕಾಗಿ ಪೋಷಕರು, ಮಕ್ಕಳು ಎಲ್ಲರೂ ಕೂಡ ಡೆಡಿಕೇಟ್ ಆಗಿ ಈ ಒಂದು ಯಶಸ್ವಿ ಘಾತದಲ್ಲಿ ನಾವೆಲ್ಲ ಕೈ ಜೋಡಿಸೋಣ. ನನ್ನನ್ನು ಕರೆದು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ. ಈ ಸಂಸ್ಥೆಗೆ ಶುಭಾಶಯವನ್ನು ಕೋರಿ ಸ್ಫೂರ್ತಿಯುತ ಮಾತುಗಳನ್ನು ಆಡಿದಂತಹ ಶ್ರೀಯುತ ಸುನಿಲ್ ಪಂಡಿತ್ ಇವರಿಗೂ ಕೂಡ ನಾವು ಈ ಸಂಸ್ಥೆಯ ಪರವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸುನಿಲ್ ಪಂಡಿತ್ ಅವರು ಹೇಳಿದ ಹಾಗೆ ಕೇವಲ ಮಕ್ಕಳಿಗೆ ಕಲಿಸೋದಷ್ಟೇ ಅಲ್ಲ, ತಾನೂ ಕೂಡ ಸ್ನಾತಕೋತ್ತರ ಪದವಿಯೊಂದಿಗೆ BEd ಹಾಗೆ MEd ಮಾಡಿ ಇನ್ನೂ ಹೆಚ್ಚಿನ ಕಲಿಕೆಗೆ ಆಸಕ್ತಿಯನ್ನು ಹೊಂದಿದ್ದವರು ಶ್ರೀಮತಿ ಸ್ವಸ್ತಿಕಾ ಜೈನ್ರವರು. ಬಹುಶಃ ನನಗೆ ಕಲಿಯುವುದರಲ್ಲಿ ತುಂಬ ಹಿಂದೆ, LLB ಮಾಡಿದ್ದೇವೆ, LLB ಮಾಡಿ ಅಷ್ಟೇ ಸಾಕು ಅಂತ ಹೇಳಿ SDM ಲಾ ಕಾಲೇಜಿನಲ್ಲಿ ಸಾಷ್ಟಾಂಗ ನಮಸ್ಕಾರ ಹೊಡೆದು ವಾಪಸ್ ಬಂದವರು ನಾವು. ಆದರೂ ಕೂಡ ನಮ್ಮ ಬಹುಶಃ ದೇವರ ಒಂದು ಆಶೀರ್ವಾದವೋ ಶಾಪವೋ ಗೊತ್ತಿಲ್ಲ, ಜೀವನ ಪೂರ್ತಿ ಓದ್ತಾನೆ ಇರಬೇಕು ಅಂತ ಹೇಳಿದ್ದಾರೆ, ಓದ್ತಾನೆ ಇರ್ತೇವೆ ನಾವು. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಹಾಗೆ ಈ ಸಂಸ್ಥೆಯಲ್ಲಿ ನಾವು ಇಷ್ಟೊಂದು ಯಶಸ್ವಿಯಾಗಿ ನಿರ್ವಹಿಸಬೇಕಾದರೆ ಶ್ರೀಯುತ ಪಂಡಿತರವರು ಹೇಳಿದ ಹಾಗೆ ನಮ್ಮ ಪೋಷಕರ ಒಂದು ಸಹಕಾರ ನಮಗೆಲ್ಲರಿಗೂ ಕೂಡ ಬೇಕಾಗಿರ್ತದೆ. ಉತ್ತಮ ಶಿಕ್ಷಣವನ್ನು ನೀಡಿ ಸ್ವಸ್ತಿಕರವರಿಗೆ ಈ ಹಂತಕ್ಕೆ ತಲುಪಲಿಕ್ಕೆ ಒಂದು ಮಾರ್ಗದರ್ಶನ ನೀಡಿದವರು ಅವರ ಪೋಷಕರು. ಹಾಗೆ ತದನಂತರ ಮದುವೆಯಾದ ನಂತರ ಈ 2018ರಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಬೃಹದಾಕಾರವಾಗಿ ಮಾಡಲಿಕ್ಕೆ ಒಂಚೂರು ಅಳುಕಿಲ್ಲದೆ ಸಹಕಾರ ಮಾಡಿದವರು ಬಹುಶಃ ಮನೆಯೆಲ್ಲ ನನ್ನ ಮಗಳದಾಗಿರ್ಬೋದು, ನಮ್ಮೆಲ್ಲರ ಒಂದು ಬೆನ್ನೆಲುಬಾಗಿ ನಿಂತವರು ನನ್ನ ಪೋಷಕರು. ಈ ಇಬ್ಬರ ಪೋಷಕರು ಕೂಡ ನಾವು ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಸಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಂದರೆ ಈ ಕೋಚಿಂಗ್ ಸೆಂಟರ್ನಲ್ಲಿ ಶಿಕ್ಷಣ ಸಂಸ್ಥೆ ಅಂತ ಹೇಳಿಕೆ ಸ್ವಲ್ಪ ಅಣುಕಾಗ್ತದೆ. ಯಾಕಂದರೆ ನೀವೆಲ್ಲ ಮಹಾನ್ ಶಿಕ್ಷಣ ತಜ್ಞರು, ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದವರು. ನಮ್ಮದು ಚಿಕ್ಕ ಈ ಕೋಚಿಂಗ್ ಸೆಂಟ್ರಲ್ಲಿ ಒಂದು ಮಾರ್ಗದರ್ಶನ ಪಡೆದು ಉತ್ತಮ ಅಂಕಗಳನ್ನು ಗಳಿಸಿ ಅನೇಕರು ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ, ಉತ್ತಮ ಶಿಕ್ಷಣ ಪಡಿತಾ ಇದ್ದಾರೆ. ಅವರ ಪ್ರತಿನಿಧಿಗಳಾಗಿ 2 ವಿದ್ಯಾರ್ಥಿಗಳನ್ನು ನಾವು ಗೌರವಿಸಬೇಕು ಅಂತೇಳಿ ನಾವು ಒಂದು ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತು 2 ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಈ ಸಮಾರಂಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ತುಷಾರ ಇವರು ವೇದಿಕೆಗೆ ಆಗಮಿಸಬೇಕು. ಇವರನ್ನ ಅತಿಥಿಗಳು ಗೌರವಿಸೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಯಾಕಂದರೆ ಕಡಿಮೆ ಅಂಕ ಜಾಸ್ತಿ ಅಂಕ ಅಂತೇಳಿ ನಮಗೆ ಯಾವುದೋ ಭೇದ ಭಾವ ಇಲ್ಲ, ಅವರ ಪರವಾಗಿ ಹೆಚ್ಚು ಅಂಕ ಗಳಿಸಿದಂತಹ ತುಷಾರ ಇವರಿಗೆ ನಾವು ಈ ಒಂದು ಗೌರವವನ್ನು ನೀಡ್ತಾ ಇದ್ದೇವೆ. PUC ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ ಪ್ರಥಮ ಹಾಗೆ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆದಂತಹ 596 ಅಂಕಗಳನ್ನು 600ರಲ್ಲಿ 596 ಅಂಕಗಳನ್ನು ಪಡೆದಂತಹ ತುಷಾರ ಇವರನ್ನ ಅತಿಥಿಗಳು ಗೌರವಿಸ್ತಾ ಇದ್ದಾರೆ. ತಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅನ್ನುವಂತಹ ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಗಯಾನ
SLC ಪರೀಕ್ಷೆಯಲ್ಲಿ 620 ಅಂಕಗಳನ್ನು ಗಳಿಸಿದಂತಹ ಗಯಾನ ಇವರು ವೇದಿಕೆಗೆ ಆಗಮಿಸಬೇಕು. ಅವರ ಪೋಷಕರು ವೇದಿಕೆಗೆ ಆಗಮಿಸಿ ವಿನಂತಿಗೊಳ್ತಾ ಇದ್ದೇನೆ. ಬಹುಶಃ ಅವರ ಪೋಷಕರು ಸಹಾಯ ಇಲ್ಲದೆ ಇದ್ದರೆ ಗಯಾನ ಅವರು ಈ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಗಯಾನ ಅವರ ಪೋಷಕರು ಬಹುಶಃ ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಅತಿಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಇನ್ನೊಂದು, ನಮಗೆ ಸ್ವಸ್ತಿಕ ಜೈನರವರಿಗೆ 2021ರಿಂದ ಅವರ ಬಾಲ್ಯ ಸ್ನೇಹಿತನಾಗಿ ಉತ್ತಮವಾದ ಸಹಕಾರವನ್ನು ನೀಡಿ ಪ್ರತಿಯೊಂದರಲ್ಲೂ ಕೂಡ ಅವರ ಹೆಜ್ಜೆ ಜೊತೆ ಅವರ ನೆರಳಾಗಿ ನಿಂತವರು. ಬಹುಶಃ ನನ್ನ ಅನುಪಸ್ಥಿತಿ ಅಂದರೆ ನಾನು ಬೆಂಗಳೂರಲ್ಲಿ ಇದ್ದಾಗ ಅವರಿಗೆ ಸಹಾಯಕವಾಗಿ ಅವರ ಬೆನ್ನೆಲುಬಾಗಿ ನಿಂತವರು ಬಹುಶಃ ಸುಮಾರು 7 ವರ್ಷಗಳಿಂದ ಈ ಸ್ವಸ್ತಿಕರಿಗೆ ಸಹಾಯ ಮಾಡ್ತಾ ಇರುವವರು ಧನಂಜಯ್. ಇವರು ಕೂಡ ಒಂದ್ಸಲ ಇವರನ್ನು ಕೂಡ ನಾವು ಗೌರವಿಸಬೇಕಾಗಿ ನಾವು ಈ ಸಂದರ್ಭದಲ್ಲಿ ಆಶೆ ಪಡ್ತಾ ಇದ್ದೇವೆ. ಅವರು ಕೂಡ ವೇದಿಕೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮಗಳು ಓಡಾಡಿಕೊಂಡು ಪ್ರತಿಯೊಂದು ಅರೇಂಜ್ಮೆಂಟ್ಗಳನ್ನು ಮಾಡುತ್ತಾ ಬಹುಶಃ ಇವತ್ತಿನ ಕಾರ್ಯಕ್ರಮ ಕೂಡ ಎಲ್ಲ ರೀತಿಯಾದಂತಹ ಅರೇಂಜ್ಮೆಂಟ್ ಮಾಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ಧನಂಜಯ್ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾ ಯಾವತ್ತೂ ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಂಥವರು ನಮ್ಮ ಸಂಬಂಧಿಕರು ಆಗಿರುತ್ತಂಥ ಶ್ರೀಯುತ ನಾರಾವಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಕಾಂತ್ ಜೈನ್ ಕೂಡ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಈ ವರ್ಷ ಅತ್ಯುತ್ತಮ ಸಹಕಾರ ರತ್ನದ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾದಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ನಮಗೆ ಯಾವತ್ತಿಗೂ ಕೂಡ ಸ್ಫೂರ್ತಿಯುತ ಮಾತುಗಳನ್ನು ಆಡುತ್ತಾ ನಮಗೆಂದಿಗೂ ಕೂಡ ಬೆನ್ನೆಲುಬಾಗಿ ನಿಂತವರು ಮಡಂದ್ಯಾರಿನ ಉದ್ಯಮ ಆಗಿರ್ತಂಥ ಶ್ರೀಯುತ ಪುಷ್ಪರಾಜ್ ಜೈನವರು. ಇವರಿಗೂ ಕೂಡ ನಾವು ಈ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಶ್ರೀಯುತ ಪುಷ್ಪರಾಜ್ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಒಂದು ಶಾಲನ್ನು ಹಾಕಿ ನಾವು ಗೌರವಿಸ್ತಾ ಇದ್ದೇವೆ. ನಾರಾವಿ ವ್ಯವಸಾಯ ಸೇವಕರ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾಗಿ ಉತ್ತಮ ಕೆಲಸವನ್ನು ಮಾಡಿ ಉತ್ತಮ ಪ್ರಶಸ್ತಿಯನ್ನು ಪಡೆದಕ್ಕಂಥ ಶ್ರೀಯುತ ಶಶಿಕಾಂತ್ ಜೈನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ
ವಿಮಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ಪುಷ್ಪರಾಜಿಯನ್ನು ಕೂಡ ಒಂದು ನಮ್ಮ ಗೌರವನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ನನ್ನ ಗುರುಗಳು, ಮಾರ್ಗದರ್ಶಕರು ಹಾಗೆ ನರೆಕರೆಯವರು ಆರಂಭದಿಂದಲೂ ನಾನು ಡಿಗ್ರಿ ಮಾಡಿದ ನಂತರ ಕೂಡ ಪ್ರತಿಯೊಂದು ವಿಷಯಕ್ಕೂ ಮಾರ್ಗದರ್ಶನ ಪಡೀತಾ ಇದ್ದಂಥದ್ದು ಶ್ರೀಯುತ ರತ್ನವರ್ಮ ಬುಣ್ಣು ಇವರಲ್ಲಿ. ಬಹುಶಃ ನಾನು ಒಬ್ಬ ಟೀಚರ್ ಆಗಬೇಕಾಗಿದ್ದವನು, ಅಲ್ಲಿ ಸೀಟ್ ಸಿಗಲಿಲ್ಲ ಅಂತ ಹೇಳಿ ಬಂದಾಗ ನೀನು LLB ಮಾಡು ಮಾರಾಯ, ಇಲ್ಲೊಂದು ಎಲ್ಲೂ ಸೀಟ್ ಸಿಗ್ತದೆ ನಿನಗೆ, LLB ಮಾಡು, ನನ್ನ ಜೊತೆ ಇರು ಅಂತ ಹೇಳಿ ನನ್ನನ್ನು ನ್ಯಾಯವಾದಿಯನ್ನು ಮಾಡಿ ಬಹುಶಃ ಇಂದಿನ ಈ ನನ್ನ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು. ಯಾವತ್ತೂ ಕೂಡ ನೀನು ಒಂದು ವಿಷಯದಲ್ಲೂ ಕೂಡ ಇಷ್ಟವರೆಗೆ ನನಗೆ ನೀನು ಮಾಡಿದ ಸರಿಯಲ್ಲ, ಈ ರೀತಿ ಮಾಡಬೇಕಾಗಿದ್ದು ಅನ್ನುವಂಥ ಯಾವುದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಯಾವತ್ತೂ ಕೂಡ ಹುರಿದುಂಬಿಸ್ತಾ ಇದ್ದವರು ಶ್ರೀಯುತ ರತ್ನವರ್ಮ ಬುಣ್ಣು ಅವರು ಕೂಡ ನಮ್ಮ ಈ ಸಂಸ್ಥೆಗೆ 2 ಶುಭ ಹಾರೈಕೆಯನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತರೇ, ವಿದ್ಯಾರ್ಥಿಗಳ ಪಾಲಕರೇ, ನಿರ್ದೇಶಕಿ, ಈ ಸಂಸ್ಥೆಯ ನಿರ್ದೇಶಕಿಯರಾದ ಸ್ವಸ್ತಿಕಾ ಮ್ಯಾಮ್ ಅವರೇ, ಮತ್ತು ಈ ಸಂಸ್ಥೆಯ ಎಲ್ಲ ಅವರ ಸಹೋದ್ಯೋಗಿಗಳೇ. ಬಹುಶಃ ಸುನಿಲ್ ಪಂಡಿತ್ ಅವರು ಆಗ ತಿಳಿಸಿದಂತೆ ಉಜಿರೆ ಅಂತೇಳಿ ಆಗಬೇಕಾದ್ರೆ, ಇದೊಂದು ವಿದ್ಯಾಕಾಶಿ ಆಗಬೇಕಾದ್ರೆ ಪೂಜ್ಯ ಹೆಗಡೆಯವರ ಕರ್ತೃತ್ವ ಶಕ್ತಿ ಬಹಳ ದೊಡ್ಡದು. ಅದೇ ಒಂದು ಕಾರಣಕ್ಕಾಗಿ ನಾವು ಪೂಜ್ಯ ಹೆಗಡೆಯವರಿಗೆ ಆಭಾರಿಗಳಾಗಿದ್ದೇವೆ. ಮತ್ತು ಇವತ್ತು ಅದೆಷ್ಟೋ ಸಂಸ್ಥೆಗಳು ಉಜಿರೆಯಲ್ಲಿ ಹುಟ್ಟಿ ಬೆಳೆದು ಹೆಸರು ಮಾಡಿವೆ. ಅದರಲ್ಲಿ ಈಗ ಲೇಟೆಸ್ಟ್ ವರ್ಷನ್ ನಮ್ಮ ಜೀನಿಯಸ್ ಕೋಚಿಂಗ್ ಸೆಂಟರ್ ಒಳ್ಳೆ ಹೆಸರು ಮಾಡಿ, ಅದು 8 ಜನರಿಂದ ಸ್ಟಾರ್ಟ್ ಆಗಿ ಇವತ್ತು 250 ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾ ಬೋಧನೆಯನ್ನು ಮಾಡ್ತಾ ಇದೆ, ಅವರಿಗೆ ಸಹಾಯಕರಾಗಿ ಇದ್ದಾರೆ ಅಂದರೆ ನಿಜವಾಗಿಯೂ ನಾವೆಲ್ಲ ಹೆಮ್ಮೆ ಗರ್ವ ಪಡುವಂಥದ್ದು. ಹಾಗಾಗಿ ಈ ಸಂಸ್ಥೆಗೆ ಉತ್ತರೋತ್ತರ ಯಶಸ್ಸು ಸಿಗಲಿ. ಇಲ್ಲಿ ಕಲಿತಂಥ ಎಲ್ಲ ಮಕ್ಕಳಿಗೆ ಆ ಮಂಜುನಾಥ ಸ್ವಾಮಿ, ಜನಾರ್ದನ ಸ್ವಾಮಿ ಮತ್ತು ವಿದ್ಯಾಮಾತೆ ಸರಸ್ವತಿಯ ಅನುಗ್ರಹ ಇರಲಿ ಅಂತೇಳಿ ನಾನು ಮೊದಲನೇದಾಗಿ ಹಾರೈಸ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ಬಹುಶಃ ಈ ಒಂದು ಸಂಸ್ಥೆ ಇಷ್ಟು ಹೆಸರು ಮಾಡಬೇಕಿದ್ರೆ ಏನು ಕಾರಣ ಅಂತೇಳಿ ಅಲ್ಲಿ ಕೂತು ಸ್ವಲ್ಪ ಯೋಚನೆ ಮಾಡಿದಾಗ ಕಾಣ್ತಾ ಉಂಟು. ಒಂದು ದೇವರದೇ, ಎರಡನೇದ್ದು ಸ್ವಸ್ತಿಕಾ ಮ್ಯಾಮ್ ಅವರ ಶಿಸ್ತುಬದ್ಧ. ಅದು ನಾನು ಅದನ್ನು ಯಾಕೆ ಇಲ್ಲಿ ಶಿಸ್ತಿಗೆ ಒತ್ತು ಕೊಟ್ಟು ಮಾತಾಡ್ತಿದ್ದೇನೆಂದರೆ, ನಮ್ಮ ಜೀವನದಲ್ಲಿ ಶಿಸ್ತು ಇಲ್ಲ ಅಂದರೆ ನಾವು ಬಿಗ್ ಝೀರೋ. ಅವರು ಒಳ್ಳೆ ಕೋಚ್ ಅಥವಾ ಒಳ್ಳೆ ಒಬ್ಬ ಟೀಚರ್ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ಅವರಲ್ಲಿರುವಂಥ ಆ ಶಿಸ್ತುಬದ್ಧ ಜೀವನ, ಆ ಡಿಸಿಪ್ಲಿನ್ ಮತ್ತು ತ್ಯಾಗ. ಮದುವೆ ಆಗಿದೆ, ಗಂಡ ಅಲ್ಲಿ ಬೆಂಗಳೂರಲ್ಲಿ, ಮಗು ಅಲ್ಲಿ ನಾರಾವಿಯಲ್ಲಿ. ಇವರು ರಾತ್ರಿ ಹಗಲು, ಬೆಳಗ್ಗೆ ಬೇಗ ಎದ್ದು ಬರಬೇಕು, ರಾತ್ರಿ ಬಹುಶಃ ಒಬ್ಬರೇ ಕಾರ್ ಡ್ರೈವಿಂಗ್ ಮಾಡಿ ಇಲ್ಲಿಂದ 25-30 ಕಿಲೋಮೀಟರ್ ಹೋಗಬೇಕು ರಾತ್ರಿ. ಅವರ ಧೈರ್ಯ ಇದೆಲ್ಲ, ಈ ಧೈರ್ಯ ಅಥವಾ ಏನೆಲ್ಲ ಉಂಟು, ಇದು ಅವರ ಒಂದು ಶಿಸ್ತುಬದ್ಧ ಜೀವನದ ಒಂದು ಒಳ್ಳೆ ರಿಸಲ್ಟ್. ಆ ಶಿಸ್ತು ನಾನು ನಿಮಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳ್ತಾ ಇದ್ದೇನೆ. ನೀವು ನಿಮ್ಮ ಮ್ಯಾಮ್ ಏನು ಕಲಿಸ್ತಾರ, ಅವರ ಸ್ಟಾಫ್ ನಿಮ್ಗೆ ಏನು ಕಲಿಸ್ತಾರ, ಅದನ್ನು ನೀವೆಷ್ಟು ತಗೊಳ್ತೀರಾ, ಅದರಿಂದ ಎಷ್ಟು ಬೆನಿಫಿಟ್ ಪಡಿತೀರಾ ನಂಗೆ ಗೊತ್ತಿಲ್ಲ. ಆದರೆ ನೀವು ಅವರು ನಿಮಗೆ ಕಲಿಸದೇ ಇರುವ, ಆದರೆ ಅವರು ಫಾಲೋ ಮಾಡುವ ಆ ಶಿಸ್ತನ್ನು ನೀವು ರೂಢಿಸ್ಕೊಳ್ಬೇಕು.
ನಿಮಗೆ ನಿಮ್ಮ ಮನೆಯಲ್ಲಿ ಅದು ಮಾಡು ಇದು ಮಾಡು ಅಥವಾ ಕಾಲೇಜಿನಲ್ಲಿ ಲೆಕ್ಚರರ್ಸ್ ಟೀಚರ್ಸ್ ಫೋರ್ಸ್ ಮಾಡಿ ನಿಮಗೆ ಹೀಗೆ ಶಿಸ್ತುಬದ್ಧ ಜೀವನ ನಡೆಸಬೇಕು ಅಂತ ಹೇಳೋದಕ್ಕೂ ನೀವು ಸ್ವತಃ ಅದನ್ನು ಅಳವಡಿಸಿಕೊಳ್ಳುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ನಿಮಗೆ ಯಾರು ಈ ಶಿಸ್ತು ಅಂತೇಳಿ ಯಾರು ಒತ್ತಡ ಹಾಕಿ ನಿಮ್ಮನ್ನು ಶಿಸ್ತುಬದ್ಧ ಜೀವನ ಅಥವಾ ಶಿಸ್ತುಬದ್ಧ ದಾರಿಯಲ್ಲಿ ನಡೆಯಲಿಕ್ಕೆ ಹೇಳುವುದಕ್ಕಿಂತ ಹೆಚ್ಚು ನೀವು ನಿಮ್ಮ ಮ್ಯಾಮನ್ನು ನೋಡಿ ಕಲೀರಿ ಅಂತ. ಬಹುಶಃ ಈ ಶಿಸ್ತು ಅನ್ನೋದು ನೀವು ಬೆಳಿಗ್ಗೆ ಏಳುವುದರಲ್ಲಿ ಸ್ಟಾರ್ಟ್ ಮಾಡಬೇಕಾಗ್ತದೆ. 5 ಗಂಟೆಗೆ ಹೇಳ್ತೇನೆ ಅಂದರೆ ಹೇಳ್ಬೇಕು, 5 ಗಂಟೆಗೆ ಹೇಳಲೇಬೇಕು. ಆನಂತರ ಬಾತ್ರೂಮು, ವಾಶ್ರೂಮು, ಸ್ನಾನ, ದೇವರ ಜಪ, ಪೂಜೆ ಅದೇನಿದ್ರೆ ಆಯಿತು, ಊಟ, ಓದೋದು, ಅಲ್ಲಿಂದ ಕಾಲೇಜ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಬರಬೇಕು. 9 ಗಂಟೆಗೆ ರೀಚ್ ಆಗ್ತೇನೆ ಅಂದರೆ ರೀಚ್ ಆಗಲೇಬೇಕು. ಕ್ಲಾಸ್ನಲ್ಲಿ ಕೂತು ಕಾನ್ಸಂಟ್ರೇಷನ್ ಇಟ್ಟು ಲೆಕ್ಚರ್ ಕೇಳ್ತೇನೆ ಅಂದರೆ ಕೇಳಲೇಬೇಕು. ಆನಂತರ ಸಂಜೆ ವಾಪಸ್ ಮನೆಗೆ ಇಷ್ಟು ಗಂಟೆಗೆ ರೀಚ್ ಆಗ್ತೇನೆ ಅಂದರೆ ರೀಚ್ ಆಗಲೇಬೇಕು. 6 ಗಂಟೆಗೆ ಮನೆಗೆ ರೀಚ್ ಆಗ್ತೇನೆ ಅಂದರೆ ರೀಚ್ ಆಗಬೇಕು. ಅಲ್ಲಿ ಹೋಗಿ ನೀವು ಇಡುವ ಚಪ್ಪಲ್ ಆರ್ ಶೂ ಏನುಂಟು ಅದನ್ನು ಎಲ್ಲಿ ಇಡ್ತೀರಾ ಅಲ್ಲೇ ಇಡಬೇಕು. ನಿಮ್ಮ ಮೊಬೈಲ್ ಫೋನ್ ಏನುಂಟು ಅದನ್ನು ಅಲ್ಲೇ ಇಡಬೇಕು. ವಾಚ್, ಕೀ, ಪರ್ಸ್ ಏನುಂಟು ಅದನ್ನು ಎಲ್ಲೆಲ್ಲಿ ಇಡಬೇಕಾ ಅಲ್ಲೇ ಇಡಬೇಕು. ಅಂದರೆ ಒಂದು 4-5 ದಿವಸ, ಒಂದು ವಾರ ಈ ಒಂದು ನಿಯಮ ಅಂತೇಳಿ ಇದನ್ನು ತಿಳ್ಕೊಂಡು ನೀವು ಮಾಡಿದರೆ ಅದೇ ನಿಯಮ ಮತ್ತೊಂದು ಶಿಸ್ತು ಅಂತೇಳಿ ಆಗ್ತದೆ. ಈ ಶಿಸ್ತು ಸತ್ಯ ಆಗ್ತದೆ. ಈ ಶಿಸ್ತನ್ನು ಯಾರು ಪಾಲಿಸ್ತಾರ ಅವರನ್ನು ಸೋಲು ಸಹ ಸೋಲಿಸಲಿಕ್ಕೆ ಹೆದರ್ತದೆ. ಶಿಸ್ತಿಗೆ ಸೋಲು ಸಹ ಹೆದರ್ತದೆ. ಅಂದರೆ ಯಾರು ಶಿಸ್ತಲ್ಲಿ ಜೀವನ ನಡೆಸ್ತಾನೋ ಅವನು ಆಟೋಮೆಟಿಕ್ ಆಗಿ ಜೀವನದಲ್ಲಿ ಬಹಳ ಉಜ್ವಲ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಬಹುಶಃ ಆಗ ವೀರಣ್ಣ ಹೇಳಿದರು, ಇಲ್ಲಿ ನಿಮಗೆ ಇಲ್ಲಿ ಒಳ್ಳೆ ಒಂದು ಹೊಸ ಸಂಸ್ಥೆಯನ್ನು, ಅಂದರೆ ಹಳೆ ಸಂಸ್ಥೆಯನ್ನು ಹೊಸ ಕಟ್ಟಡದಲ್ಲಿ ಇವತ್ತು ಮುಂದುವರಿಸುವಾಗ ವೀರಣ್ಣ 2 ದೊಡ್ಡ ಸ್ವರ್ಣ ದೊಡ್ಡ ದೊಡ್ಡ ಬಂಗಾರದ ಗುಡ್ಡೆಗಳನ್ನೇ ನಿಮಗೆ ತೋರಿಸಿ ಮಾತಾಡಿದರು. ಅಂದರೆ ಇಲ್ಲಿರುವ ನಿಮ್ಮ ಎಲ್ಲ ಬದುಕು ಅವರು ಹೇಳಿದ ಹಾಗೆ ಆ 2 ಬಂಗಾರದ ಸ್ವರ್ಣದ ಗುಡ್ಡೆಗಳ ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಸಹಾಯಕವಾಗಲಿ. ನೀವು ಶಿಸ್ತಿನಿಂದ ನಿಮ್ಮ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಕಠಿಣ ಪರಿಶ್ರಮ ಏನು ಬೇಡ, ಕೇವಲ ಶಿಸ್ತು ಡಿಸಿಪ್ಲಿನ್ ಅದನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಉಂಟು. ನಾವು ಈ ದೇಶದಲ್ಲಿರುವ ಅಥವಾ ಈ ಪ್ರಪಂಚದ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕಂಡ್ರೆ ಅವರೆಲ್ಲ ಅಷ್ಟು ಎತ್ತರಕ್ಕೆ ಯಾಕೆ ಏರಿ ಹೋಗಿದ್ದಾರೆ ಅಂದರೆ ಅವರು ಕಲಿಯುವುದರಲ್ಲಿ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ಗಳಾಗಿರಲಿಲ್ಲ, ಬದಲು ಅವರ ಜೀವನದಲ್ಲಿ ಡಿಸಿಪ್ಲಿನ್ ಇತ್ತು, ಶಿಸ್ತಿತ್ತು. ಅದಕ್ಕಾಗಿ ನಾನು ಮತ್ತೆ ಒತ್ತಿ ಹೇಳ್ತಿದ್ದೇನೆ, ದಯವಿಟ್ಟು ನೀವು ನಿಮ್ಮ ಮ್ಯಾಮ್ ಅವರ ಶಿಸ್ತನ್ನು ನೋಡಿ ಕಲಿಯಿರಿ. ನಿಮಗೆಲ್ಲ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇನೆ. ರತ್ನವರ್ಮ ಪುಣ್ಣವರಿಗೆ ಅತಿಥಿಗಳಲ್ಲಿ ಕ್ಷಮೆಯನ್ನು ಕೇಳ್ತಾ ಬಹುಶಃ ಸ್ವಲ್ಪ ಉದ್ದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನೆನಪಿನ ಕಾಣಿಕೆಯನ್ನು ಎಲ್ಲ ಅತಿಥಿಗಳಿಗೆ ಕೊಡ್ತಾ ಇದ್ದೇವೆ. ಶ್ರೀಯುತ ಶರತ್ ಕೃಷ್ಣ ಪಡ್ವೆಟ್ನೆಯವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಪೂಜ್ಯ ಖಾವಂದರ ಆಪ್ತ ಸಹಾಯಕರಾದಂತಹ ಶ್ರೀಯುತ ವೀರು ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀಯುತ ಶಿಶುಪಾಲ್ ಜೈನ್ ಇವರು ವೇದಿಕೆಗೆ ಆಗಮಿಸಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹುಶಃ ಒಂದು ಫಲಕವನ್ನು ನೀಡುವ ಬದಲು ಒಂದು ಜೀವನ ಮೌಲ್ಯದ ಒಬ್ಬಳು ಉಪನ್ಯಾಸಕಿಯಾಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುವವರಾಗಿ ಒಂದು ಜೀವನ ಮೌಲ್ಯದ ಪುಸ್ತಕವನ್ನು ನೀಡಿ ನಾವು ಈ ಅತಿಥಿಯನ್ನು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಶಿಶುಪಾಲ್ ಜೈನ್ರವರಿಗೆ. ಹಾಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರಮೋದ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಶುಭ ಹಾರೈಸಿದ್ದಾರೆ. ಅವರಿಗೆ ರಾಜೇಂದ್ರ ಜೈನ್ ಮಾಳ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ನಮ್ಮ ಮಾರ್ಗದರ್ಶಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ರೆಸಿಡೆನ್ಷಿಯಲ್ ವ್ಯೂ ಕಾಲೇಜ್ನ ಪ್ರಾಂಶುಪಾಲರಾಗಿದ್ದಂಥ ಶ್ರೀಯುತ ಸುನಿಲ್ ಪಂಡಿತ್ ಇವರು ಕೂಡ ನಮಗೆ ಸ್ಫೂರ್ತಿಯುತ ಮಾತುಗಳನ್ನಾಡಿ ಮುಂದೆ ಕೂಡ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅವರಿಗೆ ಉಷಾ ಮೇಡಮ್ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು, ಬೆಳ್ದಂಗಡಿಯ ನ್ಯಾಯವಾದಿ ಆಗಿರ್ತಕ್ಕಂಥ ಶ್ರೀಯುತ ರತ್ನವರ್ಮ ಬುಣ್ಣು ಇವರಿಗೆ ನಮ್ಮ ಮಕ್ಕಳ ಪ್ರತಿನಿಧಿಯಾಗಿ ಸಮೀದ ಇವರು ವೇದಿಕೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಇನ್ನೋರ್ವರು ಈ ಕಟ್ಟಡದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವರಾವ್, ತಮಗೆ ಹೇಗೋ ಬೇಕೋ ಈ ಕಟ್ಟಡವನ್ನು ಮಾರ್ಪಡಿಸಿ ನಿಮಗೆ ಹೇಗೆ ಬೇಕೋ ಈ ಕಟ್ಟಡವನ್ನು ನೀವು ಉಪಯೋಗಿಸಿಕೊಳ್ಳಿ ಅಂತ ಯಾವುದೇ ಒಂದು ತಂಟೆ ತಕರಾರಿಲ್ಲದೆ ನಮಗೆ ಮಾರ್ಗದರ್ಶನ ನೀಡಿದ ಸಹಕಾರ ನೀಡಿದವರು ಶ್ರೀಯುತ ಸದಾಶಿವರಾವ್. ಇವರಿಗೆ ಶಹಜಾನ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ರಾಜೇಶ್ ಜೈನ್, ಇವರಿಗೆ ನಾನೇ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದಾರೆ ಶುಭ್ರಾ ಜೈನ್. ಗುರುಗಳೇ, ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಉಪಸ್ಥಿತರಿರುವ ಎಲ್ಲ ಸನ್ಮಾನ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ಜೀನಿಯಸ್ ಕೋಚಿಂಗ್ ಸೆಂಟರ್ ಉಜಿರೆ ಸಂಸ್ಥೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ನಮ್ಮೆಲ್ಲರಿಗೂ ಸಂತಸದ ಹಾಗೂ ಹೆಮ್ಮೆಯ ಕ್ಷಣವಾಗಿದೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಮಾರ್ಗದರ್ಶನವೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗಿದೆ. ಇಂದು ಬೆಳಗಿದ ಈ ಜ್ಞಾನ ದೀಪವು ಅನೇಕ ವಿದ್ಯಾರ್ಥಿಗಳ ಬದುಕನ್ನು ಪ್ರಕಾಶಮಾನಗೊಳಿಸಲಿ ಎಂದು ಹಾರೈಸುತ್ತೇನೆ. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯಾತಿ ಗಣ್ಯರಿಗೆ ಕೃತಜ್ಞತೆ ಸಲ್ಲಿಸುವ ಸದಾವಕಾಶ ನನ್ನದಾಗಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಕಾರ್ಯಕ್ರಮವನ್ನು ಕಂಗೊಳಿಸಿದ್ದಕ್ಕಾಗಿ ಹಾಗೂ ಪ್ರೇರಣಾದಾಯಕ ಮಾತುಗಳಿಗಾಗಿ ಶ್ರೀ ವೀರು ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೀ ಪ್ರಮೋದ್ ಕುಮಾರ್ ಬಿ ಅವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮ್ಮ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ನಮ್ಮ ಸಂಸ್ಥೆಗೆ ಮಹತ್ವದ ಬಲವಾಗಿದೆ. ನಿಮ್ಮ ಆಗಮನಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಬೆಂಬಲ ಮತ್ತು ಪ್ರೇರಣೆಯಿಂದ ವಿದ್ಯಾರ್ಥಿಗಳಿಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಶ್ರೀ ಸುನಿಲ್ ಕುಮಾರ್ ಪಂಡಿತ್ ಅವರ ಉಪಸ್ಥಿತಿಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಆಶೀರ್ವಾದ ಮತ್ತು ಪ್ರೇರಣಾದಾಯಕ ಮಾತುಗಳು ನಮ್ಮ ಮುಂದಿನ ಬೆಳವಣಿಗೆಗೆ ಪ್ರೇರಣೆ. ಶ್ರೀ ರತ್ನವರ್ಮ ಬುಣ್ಣು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೀ ರಕ್ಷಿತ್ ಜೈನ್, ತಮ್ಮ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ಸಂಸ್ಥೆಗೆ ಮಹತ್ವದ ಬಲವಾಗಿದೆ. ನಿಮ್ಮ ಆಗಮನಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೀ ರಾಜೇಶ್ ಜೈನ್ ಪಿ ಇವರ ಶೈಕ್ಷಣಿಕ ಕ್ಷೇತ್ರದ ಅನುಭವ ಮತ್ತು ಬೆಂಬಲ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿದೆ. ತಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ರುಚಿಕರವಾಗಿ ಉಪಹಾರವನ್ನು ಸಿದ್ಧಪಡಿಸಿದ ಪದ್ಮಾಂಬ ಕೇಟರರ್ಸ್ ಅಳದಂಗಡಿ ಇವರ ತಂಡಕ್ಕೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀ ಸದಾಶಿವರಾವ್ ಅವರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ ಸಂಸ್ಥೆಯ ಬೆಳವಣಿಗೆಗೆ ಸಾಧ್ಯವಾಗಿದೆ. ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಲಂಕಾರವನ್ನು ಸುಂದರವಾಗಿ ರೂಪಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದ ಅನಿತಾ ಕ್ರಿಯೇಟಿವ್ ಡೆಕೋರೇಟರ್ಸ್ ಇವರ ತಂಡಕ್ಕೆ ನಮ್ಮ ಮನಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಜನರಿಗೆ ತಲುಪಿಸಿದ ಮಾಧ್ಯಮ ಪ್ರತಿನಿಧಿಗಳಿಗೆ ಧನ್ಯವಾದಗಳು. ಇತರ ಕಾಲೇಜುಗಳಿಂದ ಇಲ್ಲಿಗೆ ಆಗಮಿಸಿ ಪ್ರಾಂಶುಪಾಲಕರಿಗೂ ಶಿಕ್ಷಕರು ಹಾಗೂ ಶಿಕ್ಷಕಿಯರಿಗೂ ವಂದನೆಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಶಿಕ್ಷಕ ವೃಂದದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಜ್ಞಾನವೇ ಶಕ್ತಿ, ಶ್ರಮವೇ ಯಶಸ್ಸಿನ ಮಂತ್ರ. ಎಲ್ಲರ ಸಹಕಾರದಿಂದ ಈ ಜ್ಞಾನ ಮಂದಿರ ಇನ್ನಷ್ಟು ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ವಂದನಾರ್ಪಣೆಯನ್ನು ಇಲ್ಲಿ ಸಮರ್ಪಿಸುತ್ತೇನೆ. ಧನ್ಯವಾದಗಳು.